ಕಾಲು ವರಿ ಹತ್ರ ಸಲ ಎತ್ತುಕೊಂಡೆ ತಂತದರೆ ತಂತಿದ್ದಾರೆ ಕಾಲ ಆದ ಕಟ್ಟು ವರ್ಷ ಆದ ಮೆಚ್ಚಿ ವರ್ಷ 16 ತಿಂಗಳು ಮಾಯದ ಭೇಟಿ ನಾನೇ ಇವ್ರು ಕೊಡ್ತೇನೆ ಜೋಗದ ಭೇಟಿಯಂತೆ ಸಮಯ ಸಂದರ್ಭ ಪ್ರಕಾರ ಪೂರ್ವ ಕಾಲದ ಪಾಪದ ಕಟ್ಟತ್ತೆ ಎಂದು ಅಪ್ಪನ ಆ ಕಾಲದೆಲ್ಲ ದೇವರು ಕೊಡ್ತೇನೆ ತೀರ್ಮಾನ ಪ್ರಕಾರ ಅವ್ರು ಕೊಡ್ತಡು ವರ್ಷ 16 ತಿಂಗಳು ನೀವು ಮಾಯದ ಭೇಟಿ ನಾನು ಅವ್ರು ಕೊಡ್ತೀನಿ ಎಲ್ಲ ಕಾಲ ಆದ ಕಟ್ಟು ಕಟ್ಟು ಮಂಜ போய் ಜೋಗದ ಭೇಟಿ ಕೊಡೋದು ಕಲಜು ಮಾಡಿ ಬಂದರೆ ಕೈಕಾಲ ಕೊಡ್ತೇನೆ ಬತ್ತಿನ ಮಾಯಗಾರೇ ಸಮಯ ಸಂದರ್ಭ ಪ್ರಕಾರ ಮಣಿಪದ ದೇವರಿಗೆ ಮಣಿಪದ ಜೋಗದ ತೀರ್ಮಾನ ಮಾಡಿ ಕಂಚಿನ ಮಾಯತೆ ಮನದಲ್ಲಿ ಮುಟ್ಟಾವರ್ತ ಕತ್ರ ಕಾರ್ಯವಾಗ ಕೊಟ್ಟದ ಮೇಲೆ ಪೊರಡ ಮಲ್ಪಾವುದು ಕಟ್ಟದ ಸಮುದ್ರ ಬಡಕಡ ಮಟ್ಟದ ಪಂಚರ ಮತ್ತು ಮತ್ತೆ ಇಷ್ಟಾಟಲು ಪುರುಷ ಒಂದು ಏನ ದೇವಿ ನಡಪಾವುದು ಮತ್ತೆ ಅಂತ ರತನು ಅವನ ಅಂಚಿತ ಸಮಯ ಸಂದರ್ಭ ಪ್ರಕಾರ ಇಷ್ಟಾಟಲು ಕೊಟ್ಟುಡು ಎನ್ನ ದೇವ ಸಮರ ಪಾದಕರ ಸಾಯನ ಮಲ್ಪಾವೊಂದು ಆ ಸಂತೋಷದ ಉಳಪ ಕುಡಂಜಿನ ಪೊಟ್ಟು ಸಮಯ ಸಂದರ್ಭ ಪ್ರಕಾರ ಇತ್ತಿತ್ತದು ಜನ ಯಾನ ದೇವರ ಮಾಡಿದ ಮಿತ್ತು ಮಲ್ಪಾವೊಂದು ಅಂಚಿತ್ತದು ಜನ ಜಾಪೋಣಂಜನಗಳಿಗೆ ಹೆಚ್ಚೇ ತಂತಿದ್ದಾರೆ ವಿಷನ ಮುಟ್ಟನ ಪುರಾಣ ಅಪೂರ್ಣ ದರ್ಶನ ದೋಷನ ವರ್ಣಾತ್ಮ ನ್ಯಾಯದೇವರೇ ಓ ಸ್ವಾಮಿ ಉತ್ಸವ ಮುರಾಣಿ ಶುರುವಾದ ದಿನ ಧ್ವಜ ಅವರೋಹಣ ದಿನಕ ಸ್ವಾಮಿನೆಲ್ಲ ನಿನ್ನೆಲ್ಲ ಭೇಟಿ ಆಪಿನ ಆ ಪೊರ್ಲು ಆ ಭಕ್ತರಿಗೆ ಪೊರಟ ಮಲ್ಪಾದ ಈ ಕೊಟ್ಟು ಇಂಚಿನ ವಿಷಗಳಿಗೆ ಎತ್ತಂಡಲ್ಲ ಅವೇನಿ ಅಮೃತ ಗರುಡಬಾಯಿ ಕೊಡ್ದು ಅಮೃತಗಳಿಗೆ ಮಾತೆಯರನ್ನ ಪೊರಟ ಕಾಪಾಡದೆ ಸ್ವಾಮಿನ ನನ್ನ ಮಸ್ತ್ ಕಲಸಾವೆಂದು ಅವು ಆದಿ ನಿನ್ನ ಅವರು ನೋಡಿಕೆ ಅನುಗ್ರಹ ಕೊಡುವುದು ಎಡ್ಡ ಮದಿப்பு ಅಂತಿದ್ದಾರೆ ಸತ್ಯ ಮುಟ್ಟುವುದು ಧರ್ಮದ ವಾಕ್ಯನು ಮುಟ್ಟಂದಿಲ್ಲರು ಸ್ವಾಮಿ ದೇವ ತೀರ್ಮಾನ ಪ್ರಕಾರ ಅವರ ಆವರ್ತಕರ್ತನ ಕಾರ್ಯಭಾಗ ಒರ್ಪಟ್ಟು ಸ್ವಾಮಿ ಅಂಬಳ ದೇವರ ಎದುರು ಪ್ರಾರ್ಥನೆ ಮಲ್ತು ಜತ್ತು ಬಿದ್ದಾದ ಪೋಟ್ಪಾಯಾನು ಅವನ ಯಾನು ಮಲ್ಪೆ ಬಂಪನ ಅಂಬೋಡು ಹತ್ತು ದೇವರು ಮಲ್ಪರಡೆ ಯಾನು ಮಲ್ಪೆ ಬಂಪ ತೀರ್ಮಾನ ಮಲ್ತೊಂದು ಬರ್ತಾರೆ ಅಂತಿದ್ದಾರೆ ಅಂಚಿತ್ತ ಪೊರ್ತುಗಳಿಗೆ ಪ್ರಕಾರ ಆವರ್ತಕರ್ತನ ಕಾರ್ಯಭಾಗ ಪೊರ್ತುದ ಮೇಲೆ ಪೊರ್ಲುಡು ಮಲ್ಪಾದ ಕಣ್ಣಾಡ್ತದ್ದು ದೇವಿಯಾರ ಕೇಳಿದು ಸಮಯ ಸಂದರ್ಭ ಪ್ರಕಾರ ನಡಪಾದ ಬತ್ತಿನ ದೇವರೆಲ್ಲ ಯಾನಲ್ಲದೆ ಅಂಚಿತ್ರ ಪೊರ್ತುಗಳಿಗೆ ಪ್ರಕಾರ ಸಮಯ ಬಂಪೆ ಎಲ್ಲ ಹುಟ್ಟುಜಿ ಅಂಚಿತ್ರ ಕಾಲ್ಗಲ್ಕಿಂದ ವಿಷಪಾಳೆ ಒದಗದೆ ಬರ್ಪಣ್ಣ ವರ್ಮ ಮಾಗಂದ ಉಲ್ಲ ಅಲ್ಲಿನ ಪಾತನು ಪತನ್ವೆ ಎನ್ನ ಸುಬ್ರಹ್ಮಣ್ಯ ಅಂದ ಮಲ್ಪ ಒಂದು ತಲತನ ನಾಗ ಬ್ರಹ್ಮದೇವ ಚಿತ್ತೊಂದು ಒಡಿಪ ಒಂದು ರಾಜ್ಯೋಡು ಬೇರೆ ದೇವರುತ್ತ ನಕ್ಲೆ ಉರುಪುತ್ತಾಕಲು ಮಾಡಿರುತ್ತಿಲ್ಲ ಯೋಗದ ಭೇಟಿನ ಕೊರೊಂದು ವಿಷಯ ಕಡಪರಾಜ್ಯ ಕೂಡಿನಂದು ರಾಜ ದೇವರನ್ನ ಗಂಧಗಾಣು ಮಲ್ಪ ದೇವರನ್ನ ಗಂಧಗಾಣು ಮಲ್ಪ
ಶಾಂತಿ ಪಂಪನಾಯ್ತು ತೊಲಕ ಒಂದು ಬರ್ತದೆ ಉತ್ತಾರ ಮುಸುದು ಮಂಡಾಲ ಸುತ್ತು ಬಳಿ ಸಾಂಗಾಯಿತವಾದ ಬರ್ತದೆ ತೀರ್ಮಾನ ಪ್ರಕಾರ ಅವರು ಕೊಟ್ಟು ನಾಗದೇವರಿಗೆ ನಾಗಮಂಡಾಲ ಬ್ರಹ್ಮದೇವರಿಗೆ ಬ್ರಹ್ಮ ಮಂಡಾಲ ಭೂತಾಲ ಪಾಂಡಕಟ್ಟ ಪ್ರಕಾರ ಮಂಡಾಲ ಸುತ್ತು ಬಳಿ ಬಂದು ಸಾಂಗಾಯಿತ ಮಲ್ಕೊಂಡು ಬತ್ತೆ ಅಪ್ಪನ ಸಮಯ ಸಂದರ್ಭ ಪ್ರಕಾರ ಮಾಡುತ್ತದೆ ಇವರಿಗೆ ಜೋಗುಡು ಬೆಟ್ಟಿನ ಬರೋದು ಬತ್ತೆ ಸಮಯ ಸಂದರ್ಭ ಪ್ರಕಾರ ಅಂಚಿನ ಕಾಲ್ಗಲ್ಕದ ವಿಷಪಾಲೆ ಒದಗದ ಬರ್ಪುಣ ಜಲದಿಂದ ಅದನ್ನು ಉಲ್ಲಾದಿನ ಪಾದವನ್ನು ಬತ್ತೊಂದು ಅಂಚನೆಯನ್ನು ಸುಬ್ರಹ ದೇವರು ನಂದು ಪಾವ ತಲತ ಮಾತ್ರ ಮಂಚಿನ ಉಳಿಪಾದ ಪರಿವರ್ತನೆ ಅವರಿಗೆ ಮಧ್ಯಸ್ಥರೇ 14 ಗಂಟೆಗಳ ಮಳೆಗಾಲ ಕಟ್ಟೆಯ ಮುಂದೆ ಆಯಲ ನ್ಯಾಯಾಲ ಉಂಟಾದ ಸರ್ವ ತೀರ್ಮಾನ ಪಟ್ಟಾಲಗಂಧ ಸಂದಾಯ ಅವಳ ಮಧ್ಯಸ್ಥರೇ ಪಾಲಿಗೆ ತೀರ್ಮಾನ ಪ್ರಕಾರ ಪುರ್ಪಯ ಸಂದಾಯದ ಮಲ್ಪನ ಕಟ್ಟತೆಯನ್ನ ಅಂಚಿತ್ತಿನ ಸಮಯ ಸಂದರ್ಭ ಪ್ರಕಾರ ಒದಗದ ಜೀತಿನ ಫಲ ಕಾಣಿಕೊಂಡು ಸಮಯ ಸಂದರ್ಭ ಪ್ರಕಾರ ದೇವರಿಗೆ ತೀರ್ಮಾನ ಪ್ರಕಾರ ಉಡುಪತ್ತು ನೂಲು ಪಾಲು ಬಂದ ಲೆಕ್ಕಾಚಾರ ಬರೋದು ಕೊರ್ನಜಿನ ಕುಡುಪ ಬಾಡಾರ ಕೂಡ ನೆನೆಸಿನ ಪಣಿಜಿನ ಕುಡುಪ ಆವರ್ತಕ್ಕಂಥ ಕಾರ್ಯ ಸಂಕಟ ಕೈತು ಕೊಟ್ಟುವುದಲ್ಲ ಕೊಟ್ಟು ದೇವರಲ್ಲಿ आवड तूट संसार समायाला संदर्भ प्रकाराचा आवडता बांबडले मेरे नप्पयाने आपण इंत आदि जोगुಡು ಬೈದು ನಪ್ಪಲೆಯಾನೆ ದೇವರ ಅಮ್ಮಲಡು ಇಂತ ಆದಿ ಓರ್ಪುತ್ತು ದೇವರನ್ನು ಭೇಟಿನ ಮಲ್ಪವನ್ನು ಇಂತ ಆದಿ ಪತ್ತಿಯನ್ನು ಗುಂತಾಲಕ್ಕೆ ಕುಗ್ಗು ತಿನಿಕ್ಲೆ ಕೊರ್ಪುನ ಸ್ಥಾನಮಾನದ ಗೌರವ ಕೋಡೆಯ ಕೊರ್ನಂಜಿನ ಬಟ್ಟಾಳದಗಂದ ಮರ್ದಾದ ಕಂದ ನಿಯತ್ತಿನ ನಿಜರು ಕುಟುಂಬ ಆವರ್ತಕತನ ಕಾರ್ಯವಾಗ ಪುಸ್ತಕದ ಕೊಲ್ಲುಡು ಮಲ್ಪನ ಯೋಗಲ ಭಾಗ್ಯಲ ಕೂಡ ತೋಕುರ್ಗುತ್ತದೆ ಮನ್ನಡೆ ಸತ್ಯ ಉಳ್ಳಿಗೆ ನಡಪಾದ ಅವರ ಮಗಂದಡಿ ಸಂಸಾರ ಸರ್ವೋಳೆಯನ್ನು ಮಾಯಗೊಚ್ಚಾರೊಂದು ಸಮಯ ಸಂದರ್ಭ ಪ್ರಕಾರ ಸ್ಥಾನಮಾನದ ಗೌರವವನ್ನು ಒಲಿಪಾದುಕೊಟ್ಟು ಇನ್ನುಂಟೆ ತರಗತಿ ಮೇರೆಪಣಿ ಯೋಗಲ ಭಾಗ್ಯಲ ಕೂಡ ಅದು ಕೊಟ್ಟಿನ ಮಾಯ ಯಾಣತ್ತಿಂದ ಬೆತ್ತೆರ್ಲತ್ತು ಸಮಯ ಸಂದರ್ಭ ಪ್ರಕಾರ ಅಲ್ಪ ಸತ್ಯನಾಥ ಬೇತೆ ಯಾನ್ ಬೇತವನ್ನು ಸರಿಬೇರೆ ಎಂಕಲ್ ತಗ್ಗಿ ಅಂತ ಅಂಚಿಸಿದ ಸಮಯ ಸಂದರ್ಭ ಪ್ರಕಾರ ಕೊಪ್ಪಂಜಿನ ಬಟ್ಟಾದ ಅಂಚಿನ ಸಾಣಿನ ಬಂದಿನ ನಿಂತಿಗೆ ಮರ್ದಾದ ಕಂತನಿಗೆ ದೋಷದ ಕಾಲ ದೂರ ಮಾಡಬೇಕು ಯೋಗಲ ಭಾಗ್ಯಲ ಭಾಷೆ ಕೊಟ್ಟೆ ಸೂರ್ಯಚಂದ್ರಾದಿ ಕಾಲ ಮೇಲ್ಪತ್ತಾನ ಮೇಲ್ಪಂಪನ ಭಾಷೆ ಕೊಟ್ಟಿನ ಮಾಯ ಸಮಯ ಸಂದರ್ಭ ಪ್ರಕಾರ ಅಂಚೆ ಸ್ವಾಮಿ ವಿಶ್ವಾಸ ಪಟ್ಟಾದ ಮರ್ದಾದ ಕಂದಿನ ಕಾರಣ ಜಯ ಮಲ್ಪಾದಿ ಕೋಲ್ಪೋದು ಪರ್ಪನ ದೇಶಕ್ಕೆ आवडे सर्व ಕಾರ್ಯಗಳು ಕೊಟ್ಟು ನಿರ್ಮಾಣ ಪ್ರಕಾರ ಹೆಚ್ಚಾವರಿಗೆ ಗೋಲ್ ಮಾಡ್ಕೊಂಡು ಲೆಕ್ಕಾಚಾರ ಪ್ರಕಾರ ಮತ್ತು ಕಮಿಟಿ ಬಂದ ತೀರ್ಮಾನ ಮಾಡ್ಕೊಂಡು ಮತ್ತಿನ ಮಾಯ ಜ್ಞಾನ ಅವನ ಅಂಚಿನ ಕೊಟ್ಟು ಇನ್ನಿಂದ ಪಾಣ್ಯಂಚಿನ ಅರ್ಕಲ್ ಗಿಚ್ಚಾವರ ಕೊಟ್ಟು ನನ್ನ ವಿಕ್ಕಲಂಚಿನ ಗಿಚ್ಚಾವರ ಕೂಡ
ಅಂಚಿನ ಎಂಕಲ ಎನ್ನಲ ದೇವರ ಕಾರ್ಯಭಾಗಗಳಿಗೆ ಒಂಜಿ ದುಂಬೋತು ಮತ್ತನ್ನ ನಿಕುಳು ಜತ್ತಿ ವಿಧಾನ ಗೋಪುನಪ್ಪ ರಟ್ಟು ಮುಟ್ಟಿ ಎಂಗು ದುಂಬೋತು ಹೋಗಿ ಎಂಗ್ಲೇ ಬಗ್ಗ ಹಾಕಿದ್ದಾರೆ ಕೊಕ್ಕರ ಬಗ್ಗ ಆರಬಡಿ ದೋಷದ ಪಾಲಿ ದೂರ ಮಾಡಿ ಒಂದು ಅರ್ಧ ಗಂಟೆಗೆ ಮಾದಿಂತ ಅದನ್ನು ಕೊಟ್ಟು ನಂಚಿನ ಕಂದೋಡು ಎಂಕಲ ಆರೋಗ್ಯ ಭಾಗ್ಯ ನೆಮ್ಮದಿ ಸಂಪತ್ತಿನ ಕೊಡ್ಕೊಂಡು ಐಶ್ವರ್ಯ ಕೊಡ್ತು ಸತಿಪತಿ ಜೀವನ ಎಡ್ಮೆದ ಜೋಕುಲು ಬಾಲಲ್ಲಿ ಬೋಡಾಪ್ನ ಬಂಜಿದ ಕೋಶ ಉದ್ಯೋಗ ಒದಗಾದುಕೊಂಡು ಸತ್ಯದಿಂದ ನಂಚಿನ ನುಡಿ ನಡೆದು ಬರ್ತಕ್ಕೆ ನಿಲ್ಲಿಸ್ತಿನ ಕಾರಣ ಜಯ ಜಯ ಮಲ್ಪ ಸತ್ಯ ಮೇಲೆ ಪಾಲ್ಗೆ ಬಂದು ಪಾಲ್ಕೊಂಡು ಸದಾ ಮಾನಲ ಪ್ರಾಣಲ ಒಟ್ಟು ತರಗತಿ ಮೇಲೆ ಪಣಿ ಹೋಗಲ ಬಾಟ ಸತ್ಯ ಮೇಲೆ ಪಾಲ್ಗೆ ಬಂದು ಸರ್ವ ಕಾರ್ಯಗಳು ಒಂಜಿ ಮುಟ್ಟು ದುಂಬುತ್ತೊಂದು ಬತ್ತದು ಎನ್ನ ದೇವರು ಎನ್ನ ದೈವ ಪನ್ಪನ ಆತ್ಮರಂಗುಡು ಭಕ್ತಿಗೆ ಒಂದು ಬತ್ತ ನನ್ನ ಎನ್ನ ಇಂಚಿನ ಗಟ್ಟಿ ಪನ್ಪ ಲೆಕ್ಕಾಚಾರ ನಿಂದೊಂದು ಆತ್ಮಡು ಅಪ್ಪಡ ಪಕ್ಕಿಗಾಂಡ್ಲ ಗೂಡಿಗೆ ಮನುಷ್ಯನಿಗೆ ಒಂದು ಇಲ್ಲಿ ಪನ್ಪ ಲೆಕ್ಕಾಚಾರ ಪ್ರಕಾರ ಜತ್ತು ಬಿದ್ದಾಡ್ಸ ಪೋಯಲ್ಲ ಅಲ್ಲಲ್ಲ ಒಲ್ಪ ತುಂಡಲ್ಲ ಇಂಗ್ಲಿ ಮೈನು ತೋಜಿನೂ ಪನ್ಪ ಲೆಕ್ಕಾಚಾರ ನಿಂದೊಂಡು ಅಪ್ಪ ನಾವು ಮೈನ್ ಹತ್ತು ನನ್ನ ಮಿತ್ತಿಗೆ ಒಲ್ಪ ಅದು ನಂದಾದಿ ಪಂಚ ಬೆಳಕು ನಂಚೆ ನಿನ್ನ ಜೀವನ ಬೆಳಗಾದು ಅಪ್ಪ ಇಂಥ ಆದಿಗಳು ತೋಕುಲ್ಲ ಮಣ್ಣಡಿ ಇಂಥ ಆದಿಗಳು ದೇವರಿಗೆ ಭೇಟಿ ಕೊಲ್ಪ ಒಂದು ಗುಂತಲು ಕೊಡುವಂತೆ ವಾರ್ಷಿಕ ಗಗನ ವರ್ಷ ನಡೆಸುವಂತೆ ಪನ್ಪ ಆತ್ಮರ್ಪ ಮೂಜಿ ತಿಂಗಳು ಕೋಟ ತುಂಬಿನ ಯೋಗನ ಭಾಗದಲ್ಲಿ ಯಾಮೇನ ಬಂಡೆ ಉಲ್ಲಂಘನ ಅವರು ಗುರುಕುಲಿಯ ಆಸೆ ಬಿಡಿ ಆಸೆ ಆಸೆಗೆ ತಕ್ಕ ಭಾಷೆ ಕೊಡ್ಪಾವಂತೆ ಅಪ್ಪನ ಸಮಯ ಸಂದರ್ಭ ಪ್ರಕಾರ ನಿಮ್ಮದು ದಾಂಪತ್ಯ ಜೀವನ ಜಟ್ಟಿದ್ದಾಡು ಕೋಡು ನನ್ನ ಜುಮಾ ದಿನ ಅನುಗ್ರಹ ಬೋಡು ಒಂದು ಲೆಕ್ಕಾಚಾರ ಏನ ಪೆದಿಯ ಪೆತ್ತಲ ಈ ಮಾಯದ ಎಂಕಿ ಈ ದುಂಬು ಅಪ್ಪನ ಸಮಯ ಸಂದರ್ಭ ಪ್ರಕಾರ ಇನಿ ಮುಟ್ಟ ಗೇನೋನು ಕೊರ್ಪ ನಿಕ್ಕ ಬಗ್ಗಾದ ಪೋಯಿನ ಬೊಕ್ಕರದರ ಬಗ್ಗಾರ ಗುರ್ತುಜ ದುಂಬು ದೀನ ಕಾರಣ ಬೆರೆದಿವರೆ ಗುರ್ತುಜ ಮಾಯಾನು ಉಲ್ಲನ್ನ ಆತ್ಮರಂಗುಡು ದೇವರು ಬೈರಂಗುಡು ಕಪಟ ಕರಟು ತಿಂದ ದೇವರು ಪುಗ್ಗೇಳು ತಿಂದ ದೈವ ಒಂದು ಲೆಕ್ಕಾಚಾರ ಮಲ್ತೊಂಬೈದಿನ ಮಾಯ ಅಂದನ್ನ ಅಂಡ ಓಲ್ಪೋದು ಒಲ್ಪು ಬರ್ಪುನ ಬೆರಿಸಾಯಿತು ಕಾದ ನನ್ನ ಮಿತ್ತಿಗೆ ಆವರ್ತಕತ್ತನ ಕಾರ್ಯಭಾಗುನಿಯ ನಿಮಿತ್ತ ಮಾತ್ರ ಆರಳ ಬರಲು ತುಂಬದಿನ ಅಪ್ಪೆ ಆದ ನಿಂತ ಅದನ್ನು ತೀರ್ಮಾನ ಪ್ರಕಾರ ಮಾಯದ ಪೂರ್ವಚನ ಸತ್ತ ಕಾದ ಜಯ ಜಯ ಮಲ್ಪ ಪಾಲ್ಗೊಳ್ಳಿ ಪಾಲ್ಗೊಳ್ಪೆ ಆವಡ ಶಾಖೆ ನೀ ಮುಟ್ಟ ನಂದಾದೀಪ ಬೆಳೆಗಾಲಕನ ಜೀವನ ಮಲ್ಪ ಒಂದು ಶ್ರೀಮಂತಿಗೆ ಏಳಿಗೆ ಸಾಧನೆ ಕೊಡ್ಬೇಕು ಕಾತೊಂದು ಬತ್ತೆ ನನ್ನ ದುಂಬುಗೆ ಹೆಂಚಾವನ್ಪ ಲೆಕ್ಕಾಚಾರ ಇತ್ತಂದ ಎನ್ನ ಮಾಯದ ಮಿತ ಆತ್ಮರಂಗುಡು ಭಕ್ತಿ ನಿಕುಲು ತೀರ್ಮಾನ ಪ್ರಕಾರ ಅಡ್ಡ ಕೈ ಜೋಡಣೆ ಮಾಡ್ಕೊಂಡು ಭಕ್ತಿ ಒಂದು ಬಲೆ ಆತ್ಮದಲ್ಲೇ ಮಾತ್ಮನಿ ಪಕ್ವೆ ಆವರ್ತಕತ್ತನ ಕಾರ್ಯಭಾಗ ಜುಮಾದಿ ಇಂತ ಕೊರನ ತೀರ್ಮಾನ ಸರ್ವಲ ಸದೋತ್ತರ ತೀರ್ಮಾನ ಆವಡ ಭಯ ಬಿಡ್ಚಿ ಪತ್ತುನ ಗಂಧ ನಿನಿತಿನ ಕಾರ್ಯ ಓಲ್ಪೋದು ಒಲ್ಪ ಬರ್ಪುಲ ಬೆರಿಸ ತರದೆತ್ತಿ ಮೆರಪಾದಿ ನಿನೆತ್ತಿನ ಕಾರ್ಯನು ಜಯ ಮಲ್ಪಾದ ಜುಮಾದಿ ಉಲ್ಲಂಘನ ಆವಡ ಭಯ ಬಿಡ್ಚಿ ಅಪ್ಪಂಡ ಸಮಯ ಸಂದರ್ಭ ಪ್ರಕಾರ ಏನ ಬೆದಿಯಪ್ಪ ತತ್ತಪಲ್ಲ ಮಾಯದ ಪಲ್ಲಕತ್ತ ಅಪ್ಪ ಕಾಂತೇಜಿ ಮಾದಿ ಉಲ್ಲಲು ಏನು ನಡಪೋಲ್ ಬಂದ ಆತ್ಮರಂಗರು ಭಕ್ತಿಜಿ ಒಂದು ಬಲೆ ಸಮಯ ಸಂದರ್ಭ ಪ್ರಕಾರ ಓಲ್ಪೋದು ಒಲ್ಪ ಬರ್ಪುಲ ಬೆರಿಸ ಆಯ್ತು ಕಾದ ಕೊರನ ಗಂಧ ಮರ್ದಾದ ಕಾಂತೇಜಿ ಬಂದು ಆವಟ್ಟೆ ಮತ್ತೆ ಸರ ಸಮಯ ಅಲ್ಲ ಸಂದರ್ಭ ಪ್ರಕಾರ ಜುಮಾದಿ ಎನ್ನ ಹಿರಿಯರ ತೀರ್ಮಾನ ಪ್ರಕಾರ ಏಳು ಪ್ರಾಯದ ಬಾಲೆಗೆ ನಾನು ಜಪಡಾದ ಅಲ್ಲ ನಿನ್ನ ಮಾಯದ ಪೊರ್ವೆಲು ಪಾಡ್ದಿರು ನನ್ನ ಎನ್ನ ನನ್ನ ನಾಲ್ಕೂರು ಪೋಯಿನಲ್ಪ ನಾಲಾಯ್ದ ಭಾಷ ನಿನ್ನಿದ ಭಾಷ ನಡಪ ಒಂದು ಬಲ ಸತ್ಯ ಗೆಂದನಿಗೆ ದೈವದ ಫಲತಿಕನಿಗೆ ದೇವನ ದಯತಿಕನಿಗೆ ಸರ್ವ ಕಾರ್ಯ ಭಾಗ ಓಲ್ಪೋದು ಒಲ್ಪ ಬರ್ಪನ ಕೀರ್ತಿದ ಪತಕೊನಿಯರ ಒಂದು ಸತ್ಯಾಪಕಾಂತಿ ನಡಪಾದ ಕೊರಿಯ ಅವರು ಭಯ ಬಿಡ್ಚಿ ದಿನದಿನ ಕಾರ್ಯವನ್ನು ಕಾರ್ಯ ಕೈ ಎತ್ತ ಕೊಟ್ಟು ಜುಮಾದಿಂತ ಅದನ್ನು ಕೊರ್ನಗಂದಳು ಪೂರ್ಣತೆ ಸರ್ವಲ ಸದೋತ್ತರ ಪದ್ಧತಿಯನ್ನು ಕಾರ್ಯವನ್ನು ನಡಪಾದ ಕೊರಿಯ ಕಾರ್ಯ ಅಪ್ಪಲಗೆ ಸತ್ಯ ಕಾಂತೇಜಿ ಮಾದಿ ಕೊರನ ತಂದಲ್ಲ ಸರ್ವ ಕಾರ್ಯ ಜಯ ಅವಡೆ ಇನಿ ಮುಟ್ಟ ಅಂಚಿತ ನಂದಾದಿಪನ್ ಬೆಳಗ ಒಂದು ಇನಿ ಮುಟ್ಟ ಜೀವನ ತೀರ್ಮಾನ ಪ್ರಕಾರ ಜುಮಾದಿ ಸರ್ವನಿಗೆ ಗೋಚಾರಂಡು ಆಯುಷ್ಯಾನ ಕಾಲಮುಟ್ಟ ಆರೋಗ್ಯ ಭಾಗ್ಯ ನೆಮ್ಮದಿ ಕೊರ್ಪ ಒಂದು ನನ್ನ ಮಿತ್ತಿಯ ನಿನೆತಿನ ಕಾರಣ ಜಯ ಮಲ್ಪ ಅದು ಎಂಕ ತೀರ್ಮಾನ ಪ್ರಕಾರ ನೆಮ್ಮದಿ ಕೊಟ್ಟು ತರದೆತ್ತೆ ಮೇರೆಪಣ ಯೋಗಲ ಭಾಗ್ಯಲ ಕೂಡ ಅದು ಕೊರಲ ಪಣಪಣ ಆತ್ಮರಂಗೋಡು ಭಕ್ತಿ ತಕ್ಕ ಶಕ್ತಿ ತರದೆತ್ತೆ ಮೇರೆಪ ಸತ್ಯ ಕಾತೊಂಬತ್ತಿರುವಂತ
ಭಕ್ತಿ ನಿಗದಿತ ಶಕ್ತಿ ಕಮ್ಮಿ ಅವಂದು ಕುರ್ಪುಣಗಂಧ ನೆನೆತಿನ ಕಾರ್ಯ ಓಲ್ಪೋದು ಬರ್ಪುಲ ಮಾಯದ ಕೊರ ರಕ್ಷಣೆ ಕೊರಪ ಅವಂದು ಈ ಮನ್ನಡೆ ಬತ್ತದ ಇಂಥ ಒಂಜಿರ ಗಂಧ ಪತ್ತಿಲ್ಲಂದಿಗೆ ಎನ್ನ ಸರ್ವ ಕಾರ್ಯ ಜಯ ಜಯ ಮಲ್ಪ ಸತ್ಯ ಮೆರಪಲ್ಲಿಗೆ ಬಂತು ಪೂಜೆ Satacağım. Nasıl? ಆವಡು ಭಕ್ತಿ ನಿಗಲ್ಲು ಶಕ್ತಿ ಕಮ್ಮಿ ಆವಂದು ಕೊರ್ಪುಣ ಗಂಡ ನೀಡಿದ ಕಾರ್ಯ ದೋಷದ ಅಂತ ಮಾಯ ರಕ್ಷಣೆ ಕಷ್ಟ ಕಾತೊಂಬತ್ತಲ್ಲಿ ಮಂಪ ಓಲ್ಪೋದು ಓಲ್ಪೋರ್ಪುಣ ಬೇರೆ ಸೇತಕ್ಕೆ ಕಾಪೆ ಕಾಂತಿ ಎತ್ತಿದ ಕಾತೊಂದು ಬಂಪಾಡು ದೋಷದ ಅಂತ ಮಾಯದ ರಕ್ಷಣೆ ಕೊಡ್ಕೊಂಡು ಅಪ್ಪಲ ಕಾಂತಿ ಮೇಲೆ ಕಾತೊಂದು ಬಂಪಾಡು ದೋಷದ ಅಂತ ಮಾಯ ರಕ್ಷಣೆ ಕಷ್ಟ ಕಾತೊಂಬತ್ತಲ್ಲಿ ಬಂಪಾಡು ಈ ಮನದಿಂದ ವರ್ಣಜನ್ಮಿ ಸಮಯ ಸಂದರ್ಭ ಧರ್ಮಚಾವಲ ನಿರ್ಮಾಣ ಪ್ರಕಾರ ಇಲ್ಲಿ ಪತ್ತಪದಕ್ಕೆ ವೈದ್ಯಪದಗಳಲ್ಲಿ ಆ ಕೂಟದ ಕೊಟ್ಟು ಸಮಯ ಸಂದರ್ಭ ಪ್ರಕಾರ ಸಾವಾದ ಪ್ರಾರ್ಥನೆ ಮಾಡಿ ಜತಿ ವಿಧಾನ ಮೂಲೆ ಆ ಕೊಟ್ಟಿದ್ಯಾನ ಮಾಯಾಡ ಬರ್ತದೆ ಸರ್ವ ತೀರ್ಮಾನಿಗೆ ಗೋಡಾಪ ತೀರ್ಮಾನ ಕೊಡ್ಕೊಂಡು ಹೆಂಗೆ ಅವ್ರು ಇಟ್ಟುಕೊಂಡು ಲೆಕ್ಕಾಚಾರ ಕೊಡ್ಸತ್ತೆ ಮನಸ್ಸಲ್ಲಿ ಮಾಡ್ಕೊಂಡು ಭಯ ಬುಚ್ಚಿ ಸಮಯ ಸಂದರ್ಭ ಪ್ರಕಾರ ಒಜಿಲಿ ತಿಳ್ಕೊಂಡು ಅಡ್ಡು ಹೋಗ್ಕೊಂಡು ಬರುವೆ ಸಮಯ ಸಂದರ್ಭ ಪ್ರಕಾರ ನೆನೆತಿನ ಕಾರ್ಯ ಹಲವಾರು ರುಜುಮಾದಿ ಐನು ದೇವರ ಇಲ್ಲ ನಡಪಾದ ಕುರಿಯಾಡ ಆವು ಪಣ್ಪಣ ಆತ್ಮರಂಗೋಡು ಈ ಭಕ್ತಿಯಿಂದ ಅಂಚಿತ್ತಿನ ಪುರ್ತುಗಲಿಗೆ ಪ್ರಕಾರ ಇಂತಹ ತೀರ್ಮಾನ ಪ್ರಕಾರ ದಾನ ತೀರ್ಮಾನ ಕೊರ್ಕೊಂಡು ಕೇಳಿ ನಂಡ ನೆನೆತಿನ ಸರ್ವ ಕಾರ್ಯ ಜಯಮಲ್ಪ ಅದು ಕೊರ್ಪೆ ಲೆಕ್ಕಾಚಾರ ಪ್ರಕಾರ ಇಂತಹ ಅಪ್ಪಲಗೆ ಸತ್ಯ ಕಥೆಯ ಜಿಮಾದಿಯನ್ನು ಉಂಡಾದ ಬೈದಿನ ಮಾಯ ಅಂಡ ಅಪ್ಪನ ಸಮಯ ಸಂದರ್ಭ ಪ್ರಕಾರ ಆವರ್ತಕ್ಕಂಥ ಕಾರ್ಯಭಾಗ ಕೊಟ್ಟದ ಮೇಲೆ ಪೊರ್ಲೂರು ಮಲ್ಪದ ಕಣ್ಣಾರ್ದು ಕಿವಿಯರಿಕೆಯನ್ನು ಯೋಗಲ ಭಾಗ್ಯಲ ಕೂಡ ಸತ್ಯ ಮೆರಪೈದು ಮಾಡ್ಪಾಡ್ಬೋದು ಆವಡ ಭಯ ಮುಚ್ಚಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ರಕ್ಷಣೆ ಕೊಟ್ಟು ಮಾಯದ ಪೊರಳ ಅಪ್ಪಲ ಕಥೆಯ ಜಿಮ್ಮ ಸದಾ ಕುಂಜಿಲಿ ಅಡ್ಡು ಹೋಗ್ಕೊಂಡು ಮಾಡ್ಪಾಡ್ಬೋದು ದೋಷದ ಅಂತ ಮಾಯದ ಪುರಸ್ಕಾರ ಸತ್ಯ ಕಾತೊಂಬತ್ತು ಆನಲ ಪ್ರಾಣಲ ಉತ್ತರ ಯೋಗಲ ಭಾಗ್ಯಲ ಕೂಡ ಆಚಾವರಣ ಮಾಮೂಲು ಇಂಟೆಂಜಿ ಕೊಡಕ್ಕೆ ನಡಪವನ್ನು ಗಂಡ ಸರ್ವ ಕಷ್ಟಲ ಪರಿಹಾರ ಮತ್ತು ಪತ್ತಪ್ಪೆ ಜೋಗಲ ಒಂಜಪ್ಪೆ ಜೋಗಲಕ ದೀಪ ಒಂದು ತರದತ್ತಿ ಮೆರಪಾದ ಯೋಗಲ ಭಾಗ್ಯಲ ಕೂಡಾದು ಆ ಮನ್ನಡಿಯಾನ ತೀರ್ಮಾನ ಪ್ರಕಾರ ಅಪ್ಪಾದ ಎತ್ತೊಂದುಲ್ಲುಲ್ಗೆ ಎಂಗ್ಲನ್ನು ಕಾತೊಂದುಲ್ಲುಲ್ಗೆ ಎಂಗ್ಲು ಮಲ್ಪುನಂಚಿನ ವ್ಯಾಪ್ತಿ ಲಕ್ಷ್ಮಿ ಅದು ಒಳಿತು ಬತ್ತಲ್ಗೆ ಸರ್ವ ಕಷ್ಟ ನಷ್ಟ ಇತ್ತು ನಾನು ಪೂರ್ಣತೆ ಮಿತ್ತಿಗ ನಿಗ್ಲಿಗೆ ನಷ್ಟ ಹೆಚ್ಚಿಗೆ ಕಷ್ಟ ಹೆಚ್ಚಿಗೆ ಅಪ್ಪೆ ಜುಮಾದಿ ಇಂಗ್ಲಿಗೆ ಪತ್ತಪ್ಪೆ ಜೋಗಲಿ ಒಟ್ಟು ಪಾಡೋದು ಕಾರ್ಯಭಾಗ ಜಪಡದವ್ರಿಗೆ ಸರ್ವಲ ತೀರ್ಮಾನ ಮಲ್ಪಾದು ಒಂಜಪ್ಪೆ ಜೋಗಲಕ ಇಟ್ಟದು ನಿಗ್ಲಿಗೆ ಲಕ್ಷ್ಮಿ ಅದು ಒಳಿತು ಬತ್ತದು ಸಂಪತ್ತನ್ನು ತಿಂಜದನ್ನ ಆ ಕಾರ್ಯಭಾಗ ಆರೋಗ್ಯ ದೋಷದ ಪಾಲು ದೂರ ಮಾಡ್ಕೊ ಎಟ್ಟೆಪ್ಪು ತೂಪವೇ ದೋಷದಾಂತ ಮಾಡಿ ರಕ್ಷಣೆ ಆವತ್ತು ಓಲ್ಪೋದು ಅಪ್ಪೆ ತುದಿ ಅಪ್ಪಿಸ್ತಲ್ಲ ಮಾಯದಪ್ಪ ತೀರ್ಮಾನ ಮಾಡ್ಕೊಂಡು
ಸರ್ವ ಕಷ್ಟದ ಪರಿಹಾರ ಮತ್ತು ಇಷ್ಟಾತ್ಮ ಸತ್ಯ ಗಣಪಾದ ದೋಷದ ಪಾಲಿತ್ತು ನನ್ನ ಕಾಲ ಮುಂದೆ ವೈದ್ಯ ಕುಂಟು ಯೋಗಗಳ ஆவடு பக்திண்டு என்று சக்தி கம்மியா வந்து நினைத்தின காரணம் ஜெயமால் ನನ್ನ ಮಿತ್ತಿಗೆ ಏಳಿಗೆ ಕೊರಪ ಒಂದು ಆರೋಗ್ಯ ಭಾಗ್ಯ ನಿಮ್ಮ ಸಂಪತ್ತು ಸಕಲ ಕಷ್ಟ ಪರಿಸರ ಬೇರ್ಪಾರಿಗೆ
ಜಾನ ಕೊಡಿಗೆ ಪೂಜಾ ಕೊಡಿಗೆ ಪೂಜಾ
ada ini lagi na mulai ada tappa manual itu zero matu zero dipu bolo pato first goal guru yang pantu dia jangan mujarab full favorite daiva ಏನೋ ಉಪ್ಪಿನಿಲ್ಲ ಎಲ್ಲ ಪಟ್ಟೋಡ್ಲ ಹಾಕುನದು ಅಂತ ನಮ್ಮ ಫೋನಾಗ ಲಪಡ ಅಂತ ಎರಡು ಬಾಲ್ ಹೋಗುದು ಕೊಡೆ ಊಟ ಒಂದು ಜಾನು ಸೈಯಾಗಿ ಎಲ್ಲಿ ಬರ್ತಾರೆ ಅಲ್ಲಿ ಕೇಳ್ತೀವಿ ಕೇಳ್ತೀನಿ ಎಷ್ಟು ಲಾಸ್ಟ್ ಕಾರು ನಿಜ ಕಣ್ಣು ಮುಚ್ಚಿದ ಕಪ್ಪು ಹಿಂದೆ ಐದು ಇಂಚು ಇರ್ತದೆ ಕಾರ್ದಲ್ಲಿ ನಾಲ್ಕು ಐದು 42 ದಡಿಪಾರ್ದು ಬಗ್ಗವರ ತುಳುನಾರ್ದ ದೈವವನ್ನು ನಾವು ಮಾಡಿದ್ವಿ ದೈವ ಕುದರ್ ಬರೆಯಲ್ಲ ಬಂದ ಫಸ್ಟ್ ಬರೆದ ಯೋಜನೆ ಕಾಶಿರ್ಬೋದು ಇದು ಕುಡ್ಲಾಪ ಅಂತ ಜ್ಯೋತಿ ಮಠ ಮಸಾಲೆ ಮಂಜುನಾಥ ಧರ್ಮಸ್ಥಳ ನಮಗೆ ನಡೆ ಬರ್ತದೆ ಅವ್ರು ಜುಮ್ಮದಿನ ಮನುಷ್ಯ ಏತ್ಮಲ್ಲಿ ಕುಡಿಯ ಮುಖ ಈತ ಮಲ್ಲ ಅವ್ನು ತುಂಬ ಈ ಕಾರ್ದ ಗಂಟೆಡುಗುಲ್ಲ ಅಂದ್ಕೊಂಡು ವೈಬ್ರೇಷನ್ ರಾಜೇಂದ್ರ ಇವತ್ತು ಕಾಲಿತ ಮತ್ತೆ ಅಂಚೆ ನಿಜವಾಗಿ ಸೊಂಟೊಡ್ದು ತಿರುಗ್ತು ಆಣ್ ಸೊಂಟೊಡ್ದು ಮಿತ್ತುಕೊಂಡು ರಡ್ಡು ನೀರು ಒಂದಿಟ್ಟು ವಿಷ ಭಕ್ತರಿಗೆ ಅದು ಒಂದಿಟ್ಟು ಬಲ್ತ ಮೇಸ ನೀರು ಅಂಬಿಡ್ತಾನೆ ದತ್ತ ಮೇಸ ಮೇಲಿಟ್ಟು ವಿಷ ಕಾಳಿ ನಮ್ಮ ಜುಮಸ್ತೇವೆ ಬಗೈತೆ ಮೂಲ ಇಡೋದು ಬೇರೆ ಬೇರೆ ಕಥೆ ಉಂಟು ಅಂಡಕ್ಕೆ ಒರಿಜಿನಲ್ ಕಥೆ ಜುಮದಲ್ಲಿ ಫಸ್ಟ್ ಬೈಯನ್ನು ಇತಿಹಾಸಲ್ಲ ಗೊತ್ತಿದ್ದೀರ ಯಾಕೆ ಸ್ಟಾರ್ಟ್ ಆಗ್ತದೆ ಯಾಕೆ ಬೈದಿನ ಕಾಶಿಗೆ ಬೈದಿನ ಜುಮದಿನ ಮೂಲ ಕಾಶಿ ಗೊತ್ತೇ ಮೂಲ ಅಲ್ಪ ಬೈದಿನ ರಾಜೇಂದ್ರ ದೇವಸ್ಥಾನದಲ್ಲಿ ಪೂರ ಜುಮದಿ ಸಾರಳ ಜುಮಾದಿ ಮಲಮಲ್ಲ ಬರಬೇಕು ಸಾರಳ ಜುಮಾದಿ ಮಗು ಜುಮಾದಿ ಪಂಚ ಜುಮಾದಿ ದೊಡ್ಡಣ್ಣ ಗುಡಿರೋದು ಬಬ್ಬರನ್ನ ಗುಡಿಯಿಂದ ಜುಮಾದಿ ಬಾಜಿಲಾಪ ನಾರಾಯಣ ದೇವರಿಗೆ ಬಾಜಿನ ತಕ್ಕಾರ ಆಯಿತು ಆ ಟೈಮಲ್ಲಿ ಬಬ್ಬರಿ ದೈವರಾಜ ಬಬ್ಬರಿ ಅಂತ 7 ಕುದಿಸಲ್ಲ ನೀರು ಸೇರೋದು ಗುಂಡವು ಅವ್ರು 7 ಪದ್ಯಗಳು 7 ರಾತ್ರಿ ಬರ್ತೀವಿ ಅಕ್ಷರ ತಕ್ಕ ಬುಕ್ಕ ಕೈದಕ್ಕೆ ಬಿಡ್ತು ಸುಮಾರು ಅಂತ ನಾವು ಕೊಡಲು ಆಯ್ತು ದೇವರು ಅಲ್ಲ ದೇವರಿಗೆ ಸಮಾನ ಆಗಿದೆ ಕುಡಮಂಗಾಯಿ ಮುಗ್ಗಿನಾಯಿ ತಿಮ್ಮಾಯಿ ರಕ್ತೇಶ್ವರಿ ಲೆಕ್ಕೇಶ್ವರಿ ಇದೇ ಲೆವೆಲ್ಗೂ ಎಷ್ಟು ಜಾಗವಾಸಿ ಗ್ರಾಮದ ನಮ್ಮ ಜಾಗ ಭಾರತ ಪಟ್ಟದ ರಾಜೇಂದ್ರ ಒಂದು ಸಾಹಿತ್ಯ ಫೋಟೋ ಅರ್ಲದಲ್ಲಿ ಅಪ್ಪನು ನಾಲ್ಕು ದೇವರಿಂದ ಬಂದು ಕುಡಿಯಕ್ಕೆ ದೇವರಿಂದ ಬಂದು ಊರಿಗೂ ಪೂರ ದೇವರಿದ್ದು
ಲಾಸ್ಟ್ ಫೋಟೋ ಒಂದು ಕಾಲದ ಕಥೆ ಭಟ್ರು ಲಾಸ್ಟ್ ಕಡಲು ವಾಮದೇವರು ಇಷ್ಟೆಲ್ಲ ಫೋನ್ ಮಾಡ್ತಾರೆ ಸಾಯಿಬರು ಮೂರು ಬಾರಿ ಕುಲಾರಣ ಬೆಳ್ಮನೆ ಅಂಚು ಬಾರಡ ಒಂದು ಇನ್ನು ಬಾಕಿ ಆಕಲ ಇದ್ದೇವೆ ಆಪುನಿ ಗಾಯ ಅದಾಪು ಗೋಳದೆಲ್ಲ ನಿಮ್ದಲ್ಲ ಗೋಳ ನೀನು ಬೇಸ ರೇಟ್ ಬೇಸ ನಿಜ ಬರ್ತದೆ ಲಾಸ್ಟ್ ಎಲ್ಲ ಬರಲ್ಲ
ಸರಿ ಬರ್ತೀನಿ ಸರಿ ಕಟ್ಟೋಣ ನೀವು ಥೋड़ा ಅಪಕಾರ बड़ी करबो ಬೇಗ ಮುಗೀತು ನನಗೆ 5 ಗಂಟೆ ಬಂದು ಜನ ಇದ್ದಾರೆ ನನ್ನ ಮರೆಯಿಂದ ಲೈವ್ ಇತ್ತು ಲೈವ್ ತಿರ್ಲ ಅಂಜರ ನಿದ್ರೆ ಬನ್ನಿ
ಸಮದಾರಿಕೆ ಮೂಲಪಾಲ ಬ್ರಹ್ಮಸ್ಥರ ಇವತ್ತು ಮಾಯಯಾನ ಲೆಕ್ಕ ಅದೇ ಮತ್ತೆಸ್ತರ ಎಲ್ಲಗಾಲಗ ಮೂಲಪಾಲ ಬ್ರಹ್ಮಸ್ಥನು ಇರವೀಡು ಎಲ್ಲ ಕಟ್ಲಟ್ಟು ಬರ್ಪೇರೆ ಪೂಜೆ ನಟ್ಟಿದ್ದೇವೆ ಬರ್ಪೇರಿ ಓಪೋರ ರಾಜ್ಯೋಡು ಒಂಜಿ ಮೊಹನೆಗೆ ರಟ್ಟ ಒಟ್ಟೆ ಕಲ್ಲ ಸುತ್ತಾಯ ದೇವರಂಡ ದೈವ ಕಾಂತೇಂದು ಮಾರಿಯ ಯಾವ ದೇವರ ಉತ್ಸವನು ದೇವರು ಬುರ್ಮಲ್ಪಾದಿ ಸತ್ತಪ್ಪೆ ಜೋಕುಲು ಗುತ್ತು ಗುತ್ತು ಮನಸ್ಥಾನ ರಟ್ಟಲ ಕಟ್ಟ ದೇವರ ಬುರ್ಮಲ್ಪಾದ ಪರಿಯದು ಮೂಲಪಾಲರ ಬ್ರಹ್ಮತ್ವದ ಕಟ್ಟಡು ಬರಬಂತಾಗಿದ್ದಲ್ಲ ಈ ಹೊರತು ಮಾಯಲೆತ್ತು ಕೊಂಡಾಡಿಯ ಮೂಲಪಾಲ ಬ್ರಹ್ಮತ್ವ ತಪ್ಪನಗ ಹೋಗುರಗು ಸಂಸಾರ ಹೋಗುರಗು ಸಂಸಾರ ಕುಲ್ಲೆ ಕುಲ್ಲೆ ಮಾಗಂದಡಿ ಮಗನಾಡು ಸಂಸಾರ ಮುಡಲ್ಲ ಮುಡಲ್ಲ ಲಕ್ಲೆ ಯಾವತ್ತೆ ಮುಡಲ್ಲದ ಸಂಸಾರಗಳಲ್ಲಿ ವಾರಮಲ್ಪಾದ ಕೊರಿಯ ಏರುಂಡು ನನ್ನ ಕುತ್ತು ಕುತ್ತು ಮಡಸ್ತಾನೋಡು ಸಮದಾರಿಕೆ ಸಮನಾರಿಕೆ ಮತ್ತೆ ಎಲ್ಲ ಕುತ್ತು ಕುತ್ತು ಮಡಸ್ತಾನ ಸರ್ವೆರ್ಲಂದು ಎನ್ನ ಪತ್ತು ಕಮಿಟಿ ಹತ್ತಪ್ಪೆ ಜೋಕುಲು ಸರ್ವೆರ್ಲಂದು ಮಧ್ಯಸ್ಥರ ಪೂಜಾ ಅವರ ಏರುಂಡು ನಾಲಿಂಗ್ ನಟ್ಟಿಲ್ಲಾರ್ದು ಸತೀಶ್ ಪೂಜಾರಿ ಚಾರಂದಾಯನ ಭೇಟಿಲ್ಲ ಮಲ್ಪಾದ ರಾಜ ಪೂಜಾರಿ ಜಯ ಪೂಜಾರಿ ಪ್ರತಿವಾರ ಮಲ್ಪಾದ ಕೊರಿಯ ಪ್ರತಿ ಮೊಯ್ಲಿ ಮೂಲೆ ಸಮದಾರಿಕೆ ಲೆಕ್ಕಂಡ ಹಂತ ಚಿತ್ತ ನ್ಯಾಯ ಇಡೀ ಎಲ್ಲ ಆಡಳಿತ ಕಮಿಟಿ ಭಕ್ತಿ ಕಮಿಟಿ ಅನಾದಿಕಾಲದ ಕಟ್ಟ ಪೂರ್ವಕಾಲದ ಪದ್ಧತಿ ಯಾವ ಕಾಲದ ಮಣ್ಣ ಯಾವ ಕಾಲದ ದೈವ ಒಡಗ ಮಾಮಲ್ಲವಾಯಿ ಚಿತ್ರ ದೇವ ಪೂಜೆನ ವಂಶಗುಣನ ಕುಲುಕು ಬಂಗಾರಾದ ಮೇರೆ ಒಂದು ವೈದಿ ಚಿತ್ರ ಮಾಯಯಾನ ನಾನೇ ಹೇಳ್ತೆ ಅವ ಪ್ರಕಾರ ಒಡಗ ಕಲಂದ ಕೋಟೆಲ ಅಪ್ಪನ ಗಣನ ಮಾಮಲ್ಲವಾಯಿ ಚಿತ್ರ ಅಯ್ಯಂದ ಕೆರೆ ಅಂಜಿದ ಮಿತ್ತು ಪ್ರತಿರೂಪನು ಮಾಯಯಾನ ನಾಟ ಒಂದು ವೈದಿ ಚಿತ್ರ ಮಾಯಯಾನ ಪುರ್ತು ಸಮಯಡು ಆಪರ್ತನಲ ಬುತ್ತಮಾಲ ಸತ್ಯ ಸಿದ್ಧಾಂತಿ ಚಿತ್ರ ಪುರ್ತನು ಮಾಯಯಾನ ಒಕ್ಕೆತ್ತಿಗಳು ಬಂಗಾರ ಬರಿ ಸಿಂಗಾರ ಒಂದು ವೈದಿ ಚಿತ್ರ ಮಾಯಯಾನ ಮಗಂಡ ಮಾಮಲ್ಲ ವಾಯಿಚಿತ್ರ ದೇವ ಪೂಜರಿಗೆ ಪಟ್ಟದ ದೈವ ಅದು ಒಲಿಯೊಂದು ಬತ್ತಂಡಲ ಒಡಗು ಒಕ್ಕತ್ತೆ ಕುಲಕ್ಕ ಅಧಿಕಾರದ ಧರ್ಮಾಧರಣ ಅವೈದ ದೈವ ಅಂದ ಮೇಲೆ ಒಂದು ಶಾಲೆ ಗೋಪುರವು ಸಂಸಾರಡ ಮಾಮಲ್ಲ ವಾಯಿಚಿತ್ರ ಗೋಪುರ ಗುತ್ತುದ ಸಂಸಾರ ಯಾನು ಒಂದು ಬೋರ್ಕುಡು ಯಾನು ಮೋಟ ಒಂದು ಬತ್ತ ಎಂಟ ಯಾನು ದಕ್ಷಿಣಂಚಿತ್ರ ಬಾಣ ಪುಟ್ಟಾದವಾಗಿ ಮನ್ನಡು ಮಗಂಡ ಮೂಂಕು ಉಂಡು ಮುತ್ತೆ ಸಲ ಇಚ್ಚಿ ನನ್ನ ಮಧ್ಯಸ್ಥನೆ ಮತ್ತೆ ಮಗಂಡ ಒಂಜಿ ಕೊಡ್ತಡು ಎಲ್ಲ ಸುತ್ತು ಹಾಯದೇವೆಲ್ಲ ಒಂಜಿ ಕೊಡ್ತಡು ಅಡಕವಾದ ಅಜೀರ್ಣ ವಸ್ತು ಇದ್ದರೆ ಇಡೀ ಮತ್ತಪ್ಪ ಜೋಕ್ಲನ ಕೈಟ್ ಮಾಮಲ್ಲ ವಾಯಿಚಿತ್ರ ದೇವರನ ಮಹದೀಪಾವಸ್ಥೆ ವಸುದನ ಮುಡಿ ಮತ್ತಪ್ಪ ಜೋಕುಲು ಹುಟ್ಟು ಹುಟ್ಟು ಬರ್ತದೆ ಅಲ್ಲ ಚರಚಿತ್ತ ಸಾನಿಧ್ಯರು ಸ್ಥಿರಮಲ್ಪಾವನ್ನು ಆರು ಪರಿಪೂರ್ಣವಾದ ಗುಂಪಿರು ಮಗಾಡ ಒಂಜಿ ಕೊಡ್ತುಡು ಯಾಲ ಮಾಯ ಒಂಜಿ ಕೊಡ್ತುಡು ಅಡಕವಾದಿತ್ತ
ಎನ್ನ ಒಂಜಿ ನಿಜತ ಒಂಜಿ ಪೊರ್ಲುನು ತೂಪುಚ್ಚಿತ್ತ ಸೌಭಾಗ್ಯನ ಈ ಬತ್ತಪ್ಪ ಹೋಗ್ಲೆಗೂ ಅದೇ ಬೆರ್ಲ ಯಾನ ಒದಗ ಅದು ಕೊಯ್ಯ ದೇವೇರ್ನ ಮಾಯದ ಭೇಟಿ ಮಲ್ಪ ಒಂದಿತ್ತು ನನಗೆ ಗೊತ್ತುನ ಆ ಸಂತೋಷಡು ಇಡೀ ಐಸೋಡುವನ ಎನ್ನ ದೇವೇರ್ನ ನಿಜತ್ತ ಬೇಕಿರ ಮಲ್ಪ ಉಚ್ಚಿತ್ರ ಸೌಭಾಗ್ಯನ ಇಡೀ ಎನ್ನ ಬತ್ತಪ್ಪ ಹೋಗ್ಲು ಸಾಮ್ರಾಜ್ಯದ ಈ ಪಟ್ಟಣ ಸಮಯನ ಹಾಳು ಮಲ್ಪುದ್ಯಾನ ನಿಖಲೇನು ದಣಿಪ ಅವಜಿ ಮಗಾಂಡ ಒಂಜಿ ಕೊಡ್ತುಡು ಆಯಂತಾಳ ಒಂಜಿ ಭೂಮಿಗೆ ಕನಿ ಉಳಿದು ನಮ್ಮ ದೇವೇರ್ನ ಇಡೀ ರಾಜ್ಯದ ಸಂಪು ಮಲ್ಪ ಅದು ಕೊರಿಯರು ಭಯ ಇದ್ದನ ನಿಖಿಲ ಪಾಡಿ ಅದೇ ಮಗಾಂಡ ಈ ಕೊಡ್ತುಡು ದೇವೇರ್ನ ಹಾಪು ಮಂಚಿಂತ ಉತ್ಸವನು ಏರಿಕೊಡಿ ಚಂದ ಮಲ್ಪ ಒಂದು ಆದ ಪ್ರಾಯದವರ ಇಡೀಯನ್ನ ಹುಟ್ಟು ಹತ್ತಪ್ಪ ಜೋಕುಲ ಕೈಟ್ ಆವರ್ತಕ್ಕ ಚಿತ್ರ ಆಮಲ್ಲವ ಚಿತ್ರ ಉತ್ಸವನ ಆರು ಪೂರ್ಣ ಮಲ್ಪ ಅದು ಕೊರಿಯರು ಅದೇ ಮಧ್ಯಸ್ಥರ ಸತ್ಯ ಅದೇ ಪ್ರಕಾರ ಇವತ್ತು ಸರ್ವಕಟ್ಲೆಲ್ಲ ಪೂರ್ಣ ಮಲ್ಪ ಒಂದು ಅರೆಗ ಪುಟ್ಟತ್ರ ಕಟ್ಟ ಪೂಜೆ ರಂಗ ಪೂಜೆ ಸಪ್ತರಾಗ ಮಾಮಲ್ಲವ ಚಿತ್ರ ರಥೋತ್ಸವನ ಆರು ಪೂರ್ಣ ಮಲ್ಪ ಆರು ಅತಿ ಸಂತೋಷುಡು ನನ್ನ ಗರ್ಭಗುಂಟು ಒಳಗಾದ ಬಂದಿದ್ದೀರಿ ಏರಿಕೊಂಡಿನ ಚಾಪಾದ ನಿಜತ್ತ ಬೇಟಿನ ಮಾಯಾನ ಅರೆಗು ಕೊಡೊಂದು ಬತ್ತ ಅವ ಪ್ರಕಾರ ಅರ್ಣ ಭಾಷೆನ ತರೆಟ್ಟು ಒಂದು ಬತ್ತ ಯಾನ ಮಧ್ಯಸ್ಥರ ಎನ್ನ ಸಂಸಾರ ರಾಜ್ಯ ಮುಟ್ಟು ಮಾಡಸ್ತಾನ ಸರ್ವೆರ್ಲಂದು ಅವ ಪ್ರಕಾರ ಈ ಕಾಲರ್ದು ಮಣಿಪಾಂದಿನ ದೇವರು ಆರ ದೈವ ಕಾಪ್ತಾಜವಾದ ನಡತಿ ಚಿತ್ರ ಪಟ್ಟಣಿಕ್ಕೆ ಇಡೀ ತಾಕೂರ ರಾಜ್ಯನು ಇನ್ನ ಜಕ್ಕಲ್ಗ ಭಾರ್ಯ ಹೊರಲಡು ಸಂರಕ್ಷಣೆ ಮಲ್ತೊಂದು ಬಲ ಬಂತ ಚಿತ್ರ ಭಾಷೆನ ಎಂಕಾರು ಕೊಡುದು ಬರ್ತಿರ ಅಲ್ಲ ಭಾಷಣ ಆಯಯಾನ ಥರಟ್ಟದಿ ಒಂದ ಇಡೀ ಗ್ರಾಮ ರಾಜ್ಯ ಬತ್ತಪ್ಪ ಜೋಕ್ಲೆನು ಜಡತ್ತದು ಬಲತ್ತದು ಉಂಟಾದು ಎನ್ನ ಅಕಲ ಅಕಲ ಬೆಲ್ಲದ ಮಾಯಯಾನ ಸಮಯ ಸಂದರ್ಭ ಓದೋಡಿ ನೋಡ್ಕೊಡು ನರದೇವರ ಗರ್ಭಗುಡೊಂದು ಮಾಡಿಕೊಂತಾಲಗು ಮಾಯಾನ ಪುಗ್ಗುಹ ಒಂದು ಬತ್ತ ಗೊತ್ತು ಮಡಸ್ತಾನ ರಾಜ್ಯ ಹತ್ತಪ್ಪ ಜೋಕ್ಲಿ ಜಡಬಲಟ್ ಉಂಟಾಯ ಮಾಡಿಕೊಂತಾಲಗ ಮಗವಹ ಒಂದು ಮಾಯಯಾನ ದೀಪ ಇಚ್ಚಿತ್ತ ಹುಡುಗನು ಇದು ಸ್ವಾಮಿನಾರಾಯಣ ದೇವರಿಗೆ ಅರ್ಥ ಮಂತ ಒಂದು ಸೊಮ್ಮುಗ ಪುಚ್ಚಿತ್ತ ಕಟ್ಲೆನ ನಡಪ ಒಂದು ಬರ್ಪುಚ್ಚಿತ್ತ ಮೂರ್ತ ದೀಪ ಇಚ್ಚಿತ್ತ ಸೊತ್ತಿಗೆ ಕಟ್ಟ ಇಚ್ಚಿತ್ರ ಬಲಲೇ ಅವ ಪ್ರಕಾರ ಚಿತ್ರ ಜನ್ನ ಚಿತ್ರ ಸಕ್ಕರ ಪತಿಪೂರ್ಣ ಪತ್ತಾಗಿ ಕಳೆದು ಮಾಯಯಾನ ಉಂಟೊಂದು ಬತ್ತ ಮಧ್ಯಸ್ಥರ ಅವ ಪ್ರಕಾರ ಕೊಟ್ಟರು ಸದ್ದಾರ್ಧಕ್ಕೆ ತಪ್ಪುನಗ ಹನುಮಾನಿಸಿದರು ನಿಜತ್ತ ಬೇಟಿನ ದೇವರಿಗೂ ಕೊರೊಂದು ಬತ್ತ ಆನನ ದೇವರ ಬೇಟಿನ ಬರಲ ಮಲ್ಪ ಒಂದು ದೀಪ ಚಿತ್ರ ಭಕ್ತ ಅವೇ ಪ್ರಕಾರ ಒಂದು ಮುಕ್ತಾರುಡ ಬರ್ತ ಬಂದಿರ್ತಿಲ್ಲ ಭಾಷೆಗೆ ಕೊರೊಂಡ ಗುರುತು ಘೋರ ರೂಪದ ಉಂಡದ ಮಿತ್ತರುಣ್ಣರು ಯಾರಂಡ ಶುಕ್ರಹಾಯ ದೇವರಿಗೊಂಜಿ ಬಲಿಮೂರ್ತಿ ದೈವ ಕಾಂತಾರ್ಥ ಮಾದಗ ಮುಖಮೂರ್ತಿ ಮುಂಡದ ಬಿತ್ತು ರುಂಡೊನಿ ಏರ್ಪಾವೊಂದು ಅವ ಪ್ರಕಾರ ಅಮೂರ್ತದ ಕಲಸದ ಬಲಿಕಲಕದ ಮಧ್ಯಸ್ಥರ ಈ ಗುರ್ತುಡು ಅಮೂರ್ತದ ಕಲಸದ ಬಲಿಕಲಕ್ಕಿನಂಚಿತ್ತ ಮೂರ್ತ ಎಂಟ ವಿಷ ಅಮೂರ್ತ ಎತ್ತ ಜತ್ತರು ದಶದೋಷ ಪಾಪ ಪುಣ್ಯ ಮತ್ತು ಎರಡು ಕಾಲದ ಮರಿತು ನಿಂತು ಮರಿತು ಕೊಡುವರ್ಗೆನ ಎಂಕಲ ಪೂರ್ವ ಹಿರಿಯಕಲು ವಿಷಾಮೃತನ್ನು ಮದಿತಿದ್ದೇರಿ ಇಂಕಲು ಕಿರಿಯ ಪಾಲಿ ಬಾಲೆಲು ವಿಶಾಲ ಅಮೃತ ರಡ್ಲ ನಿಂಡನೆ ಉಂಟು ಕಟ್ಲೆದ ನೆವನಗೋಸ್ಕರ ವಿಷಾಲ ಅಮೃತನನ್ನು ಏನೊಂದಿಲ್ಲ ಭೂಮಿ ಜನನಾಗನೆ ಬಂಜಿರಿ ಜನನ ಬೆರಿಟು ಮರಣ ಉಪ್ಪು ಗುಲಿಮಿತಿಕಾರ ಧಾರಣೆ ಮಂತ್ರ ಎಂಕಲು ಮನುಷ್ಯ ಮಾನರಿ ಈ ವಜ್ರಗಾಯ ಈ ಪೊರ್ತುಗಲಿಗಡಿ ಈ ಮಣ್ಣಗ ಅಮೃತದ ಪಾಲನ್ನು ಪಟ್ಟದ ವಿಷದ ಪಾಲು ಬರ್ಪಿನೆತ್ತಿ ನಾಟ ಜಗತ್ತಿನ ಪರಿಪಾಲನೆ ಮಂಪುರಂಚಿದ ವರ್ಮಲೋಕದ ಒಡೆಯ ನೆಂಚಿದ ಮಹಾವಿಷ್ಣು ದೇವನ ಆನಂಚ ಗರುಡಗು ಮಾರ್ಗ ಮಧ್ಯ ಆಹ್ವಾನೆ ಮಂತದ ಈ ಮಣ್ಣಗ ಅಮೃತದ ಪಾಲು ಪಟ್ಟಲ ಅಂದು ಕಾಂತೇರಿಗೆ ಮಾಡಿದ ತಲೆಬೇರಿ ಬದ್ದಲ್ಲಿ ಮಂತ್ರ ಭಕ್ತಿದ ಪ್ರಾಣ ಸಂಸಾರ ಎಲ್ಲ ಗುತ್ತು ಗುತ್ತು ಮನಸ್ಥಾನ ಸರ್ವರ್ಲಂದು
ಮತ್ತೆ ಮಾಡಿದ ಕೊಡ್ತಡು ಸ್ವಾಮಿ ದೈವ ಕಾಂತೇಜ್ ಮಾದಿ ಇಂಗ್ಲಿಗೆ ಬಂಜಿಡಿ ಜನನ ಬೇಟ ಮಾನ ಎದುರು ಹರಣ ಕೊಡ್ತಡು ಎಂಕಳ್ಳಕ್ಕೆ ನಂಡ ಇಂಗ್ಲಿಗೆ ಕೋಡೆಗೆ ಹೆಂಕ್ಲ ಹಿರಿಯ ಆಗಲ್ಲ ಮದಿದ್ದೇರು ನನ್ನ ದುಂಬುಗಳ ಮದಿಪೆರ ಸಾಧ್ಯ ಕೊಡ್ತಡು ಏನ್ನಕ್ಕೆ ಈ ಕೇಳುವ ಕೊಡ್ತಡು ಆ ಮದಿಪುರ ಆಧಾರನು ಮತ್ತೊಂದು ಭತ್ತ ಬಂದ್ಬಿಟ್ಟಿದ್ದ ತೀರ್ಮಾನ ಅದೇ ಅವಳು ಅಂತಿರ್ದಾರ ನಮ್ಮ ಮದಿಪುನ ದುಂಬುದಿ ಒಂಡ ಗುತ್ತು ಹೊರಸ್ಥಾನದ ಆ ಭಕ್ತಿಗೂ ಕೊಂಡಯ್ಯಾನ ಕೊಡ್ತಳು ಏಳು ಪ್ರಾಯದ ಬಾಲಗಿರು ಎರಡು ಪ್ರಕಾರದ ಮದಿಪುಡಾಂಡಲ ಯೋಗ ಬೋದು ಯಾನ ಮುಖಕೀರ್ತಿ ಕುಲತ್ತ ದೈವ ಯಾನ ಅದೇ ಅವಗಾನ ಅಂಕಿತ ರಾಜ ದೈವಗೂ ಎರಡು ತಾರದ ಮದಿಪುನು ಗಿರಕೈದು ಮದಿಪಾಯ ಅವರಿಗೆ ದೇವರು ದಯದೇವರು ದೈವ ಬಲ ಪುರುಬನ್ಪುಚ್ಚಿತ್ನ ಕದರದ ಭಕ್ತಿ ನದಿ ಒಂದು ಈ ಪುರ್ತರು ಮದಿಪುಚ್ಚಿತ್ನ ಪುರ್ತು ಪುಟಾಣ ವಿಷಾಮೂರ್ತ ಪನ್ಪುಚ್ಚಿತ್ನ ತೀರ್ಮಾನ ಇತ್ತಂದ ಸುಬ್ರಾಯ ದೇವರನ್ನ ಅದು ಬತ್ತಲ ಇಡೀ ಗೊತ್ತ ಮಾಡತ್ತ ಮತ್ತಪ್ಪ ಯುವಕರು ಮಕ್ಕಳು ಒಂದು ಭಕ್ತಿನದೆಂಬುದು ಒಂದು ಆವರ್ತಕ್ಕ ಕಾರ್ಯಸ್ಥಾನವನ್ನು ಮೈತಾಯಿಕೊಳ್ಳ ಬಂದಿದ್ದಾರೆ ಅವರಿಗೆ ಸುಬ್ರಾಯ ದೇವರ ಅಪ್ಪಣೆಯದೆಂಬುದೀತ ಪ್ರಕಾರವುಳ್ಳ ಚಿಕ್ಕಲನ್ನು ಮಲ್ಪ ಅದು ಕೊರ್ಪ ಭಕ್ತಿನ ಮತ್ತಪ್ಪ ಜೋಕುಲ ಒಂದು ಭಕ್ತಿನ ಆಧಾರ ದುಂಬುದೀಪ ಆವರ್ತಕ್ಕ ಕಾರ್ಯಾವಾಗಲನ್ನು ನಿಖಲ ಕೈಟು ಮೂದಾಪು ನುಗುತ್ತ ಭಾರತಾತಿ ಕೋರೆ ಬರಂದಿಲಕ್ಕೆ ಸುಬ್ರಾಯ ದೇವರ್ಲ ದೈವ ಕಾಂತೇಜು ಮಾದಿಲ ಕಟ್ಟದ ವಜೆ ಕಟ್ಲನ ಪುರ್ಲು ಮಲ್ಪ ಅದು ಕೊರಿಯಗೆ ಮಲ್ಪ ಅದು ಕೊರ್ಪ ಪುರ್ಲು ಮಲ್ಪ ಅದು ಕೊರ್ಪ ಪುರ್ಲು ಮಲ್ಪ ಅದು ಕೊರ್ಪ
ಆ ಟೈಮ್ ಬ್ರಹ್ಮಕಲಶ ಹೌದು ನಮ್ಮ ರಾಮನಾಥ್ಯರ ಅವರ ಆತ ದೇವರಿಗೆ ಈಗ ಹತ್ತು ಗುತ್ತು ಬರ್ತೀವಿ ಸಮಾಧಿಯಲ್ಲಿ ದಾದ ಬಂದ ಎರೆಗಳ ನ್ಯಾಯ ಗೊತ್ತು ಟೋಪರ್ ಗುತ್ತಿಗೆ ನೆಕ್ಕೆ ಸೇರಿನಗಳು ಮಗನ್ನೆಡುತ್ತಗಳು ಒಂದು ಸೇರಿನಗಳು ಮೊಡಲದು ರೇಬಣ್ಣ ಒರಿಯ ಬಂದು ಕೊಂಡು ಒರಿಯ ಬಂದು ಕೊಂಡು ತೀನು ಬಂದಿರೋ ಬೇಜಾರು ಧರ್ಮ ಸರಿ ಆಕೆ ಅಂಚಾದು ಪ್ರತಿಕಾರ ತಾರೆಯನ್ನು ದೇವಸ್ಥಾನವೇ ಕೊಡ್ತೇನೆ ಅಂತ ಏನಂತಾಗಿಗಳು ಇದೆಲ್ಲ ಮನಸ್ಸುಗಳ ಬೇಜಾರಿಕೆ ಇದ್ದೇನೆ ಬಂದು ದೇವನ ಎರೆಗಳು ಬೇಜಾರಲ್ಲ ಎಲ್ಲರಿಗೂ ನಾನು ಈ ಬ್ರಹ್ಮಕಲಶ ಫಸ್ಟ್ ಟೈಮ್ಲಾಗ ಖಾಲಿ ಕೋಲ ಕೂತಿನ ಐದು ಮೆಂಗಲ ಅಧ್ಯಯನಗಳು ರಾಮಣ್ಣ ಶೆಟ್ಟರು ಬುದ್ಧ ಅಧ್ಯಯನಗಳು ಕೂಡ ಯಾರದು ಮಾತನಾಡಿಲ್ಲ ನಾನು ಎಲ್ಲಿಗೆ ಬಾಲೆ ಹೊರ ಸೂಚಿ ನೀವೇ ಕೊಂಡು ನೀವೇ ಕಂಡು ಹಾಕಿನಪ್ಪ ಆ ಟೈಮ್ ಐದರ ಬಂತು ಹೋದ ವರ್ಷ ಬ್ರಹ್ಮ ಕಲಶ ತೂಗುರು ಗುಟ್ಟು ಕೊಟ್ಟು ಅದಕ್ಕೆ ಈ ಸರ್ತಿ ಒಂದೇ ವರ್ಷ ಎಲ್ಲ ಒಂದು ಆಯ್ತು ಪ್ರಶ್ನೆ ಬೇರೆಗಳ ಬೇಜಾರವರ ಅವರು ಈ ಕೊಡ್ತರು ಈ ಕಾರ್ಲ ಬೋಡು ಈ ಕೊಡ್ತರು ಹೆಚ್ಚು ಆರೆಂಜ್ ಸೀದೆ ತೀರ್ಮಾನ ಎಲ್ಲಗಾನಗ ಐಕೆ ಬಂದಿ ನಾನು ಮುನುಪಾಲು ಬ್ರಹ್ಮತ್ವ ಸಂತುಲಂಚಿತ ತೀರ್ಮಾನ ಗುಟ್ಟು ಗುಟ್ಟು ಮನಸ್ಥಾನ ಐಕೆ ಕೋಡೆಗೂ ದೇವಿಯರು ಮಲ್ಪಾದೀನಿ ನೀವು ಮನುಷ್ಯ ಮಾತ್ರ ಮಲ್ಪ ಒಂದು ಬೈದಿನ ಚಿತ್ನ ತೀರ್ಮಾನ ತಾನೆ ಸಂತಾನ ಅದೇ ಎಲ್ಲಗಾನಗ ಪೂರ ಗುಟ್ಟು ಬೈಲು ಜಾಗ ಹತ್ತಿರ ಮಂದಿನ ಚಿತ್ನ ತೀರ್ಮಾನ ಸುಬ್ರಾಯ ದೇವೆಲ್ಲ ಮಾಯಲ ಮಲ್ಪ ಒಂದು ಬೈದಿನ ಚಿತ್ನ ತೀರ್ಮಾನ ಅಪಗಂಡ ಒಂದು ಶರೀರ ಇತ್ತುಂಡ ಯಾವ ಒಂದು ಐಕೊಂದು ಹಂಗ ಅಂಗಲು ಅಪಗಂಡ ತಂತಿರ್ದಾರು ಗುಟ್ಟು ಮನಸ್ಥಾನ ಮುಯ್ಲಿ ಮೂಲೆ ಬಂತು ಚಿತ್ನ ತೀರ್ಮಾನ ಪಗಾಣ ಎಲ್ಲಗನ ತಂತಿರ್ದಾರ ಪಿರದಿದು ತೀರ್ಮಾನವಂತೂ ಚಿತ್ನ ತೀರ್ಮಾನ ಬರಣ ನ್ಯಾಯತ್ತು ನ್ಯಾಯದ ತೀರ್ಮಾನತ್ತು ಗೋಚಾರ ಬರ್ತದೆ ನ್ಯಾಯ ಮಲ್ಕೊಂಡು ನಮ್ಮ ಎಲ್ಲಗಾನಗ ಸರಿ ಸಮಾನವಾದುದು ಮೂಡು ಬಂತು ಚಿತ್ನ ಕಟ್ಟೆ ತಾನೆ ಎಲ್ಲಗಾನಗ ಮನ ಬೇಜಾರದು ಇದು ಮುದ್ದು ಜತ್ತದು ಬಾರ್ಲ ಬಂತು ಒಂದು ವಾಕ್ಯ ಬರ್ಲ ವಿರ ಹೊಡೆದು ವಿಚಾರ ಬರ್ಲೆಲ್ಲ ಬಂತು ಎಲ್ಲ ಜುಮಾದಿಯಾದ ಕೊರ್ಕೆ ತೀರ್ಮಾನ ಬಂತು ನಂಗೆ ಚಿತ್ತ ಎಂಕ್ಲೆಗ್ಲ ಬೇಜಾರು ಬಂತು ನಂಗೆ ತೀರ್ಮಾನ ಒಂದಾಯರ ಬಲ್ಲಿ ಹತ್ತೆರೆಗ್ಲಾಯರ ಬಲ್ಲಿ ಅಂತಿರ್ದಾರೆಗ್ಲಾಯರ ಬಲ್ಲಿ ಎಲ್ಲ ಗುತ್ತು ಗುತ್ತು ಮಡ ಸ್ಥಾನಗ್ಲಾಯರ ಬಲ್ಲಿ ಅದೇ
ಜನಗ ಮಧ್ಯಸ್ಥರಾಯನ್ನ ಜಾಗ ಜಾಗ ಸರ್ವೆಲ್ಲ ಸ್ವರೂಪ ಮೂಲೋಡು ಬ್ರಹ್ಮಗಳಾಗ ಆ ಒಂದು ಬಣ್ಣಗನೇ ಕೆಲವೊಂದು ಜಿಜ್ಞಾಸೆ ಇರ್ತದೆ ಅದು ಮಾತ್ರ ತೀರ್ಮಾನ ಮಲ್ದಿನಿಯ ಅಲ್ಲದೇ ಬೇರೆ ಕೆಲವೊಂದು ವಿಚಾರದ ತೀರ್ಮಾನ ನಿಖಿಲ ಮನಸ್ಸು ಮಾತ ನಿರ್ಮಲ ಮಲ್ಪ ಒಂದು ದನೆ ಅತ್ತೆ ನನದುಂಬುಗಳ ಅಂದು ಎಲ್ಲ ಇಲ್ಲ ಮಲ್ಲ ಸೊತ್ತು ಯಾನು ಸುರುಕ್ಕೆ ದಕ್ಕದ ಯಾನೊಂದು ದಾನ ಒಂದು ಕೊಟ್ಟು ಗಗ್ಗರ ಬೆಚ್ಚಿರು ಗೋಚರ ಉಂಡತ್ತ ಎಂಚಲಾದ ಕುರ್ಸುಡು ದೀದು ಗೋಪಿನಂಚಿರುವ ದೈವ ಯಾನ ಗೊಬ್ಬರ ಸಂಸಾರ ಇನ್ನು ಪ್ರಿಯರ ನಿಕ್ಲೆಗೆ ಕಲ್ಪ ಸಾಧು ತಾನೆ ಅತ್ತೆ ಇಲ್ಲದ ದಾರ ಇದೆ, 2 ದಾರ ಇದೆ.
ಅದೇನಾ ಅವರು ಆಯಾಸ ಎಲ್ಲರೂ ಮಾಯ ವಿಗೋಚಾರ ಕೆಳಗ ಮಾಮಲ್ಲ ವಾಯಿಸಿದ ರಾಜಾದೂತ ಮೂಳುತ್ತಾಲು ತಂದಿದ್ದಾರೆ ನಾಡ ಈ ನಾಡೆಟ್ಲ ಪುನಗ ಎಷ್ಟೊಂದಯ್ಯಾನೆ ಮಗಾಣ ಇಂಚಿತ್ತು ತೀರ್ಮಾನದ ಬಂದಾಗ ಇಂಚಿಲ ಆಚರಿಸಿದ ಆಚರು ಚಿತ್ರ ಎಲ್ಲ ಮೂವದ ತಂದಿದ್ದಾರೆ ಮಗಾಣ ಈ ಕೂತು ಇಲ್ಲಾದ ಎಲ್ಲ ಬಿಟ್ಟು ಬಿಟ್ಟು ಮನಸ್ಥಾನ ದಾದನ ಒಂದು ಯೋಚನೆಗಳಲ್ಲಿ ಬರ್ತದೆ ನಾಳೆಗೆ ಇದು ಕಾಲದ ಕಟ್ಟಡಿ ನನ್ನ ಪೋಲ್ಕಾಲದ ಕಟ್ಟಡಿ ಆ ತಾರನ್ನು ಇನ್ನು ಗುಟ್ಟು ಬರ್ತಿದ್ದು ಸಂಬಂಧಪಟ್ಟಿನ ಕೊಡ್ಕೊಂಡು ಉಂಟಾನೆ ಈ ಕಾಲದ ದೈವಜ್ಞತೆಯನ್ನಂತ ವಾಕ್ಯರು ಗುಟ್ಟುದ ಪೂರೈಸಿದಂತೆ ವಿಚಾರ ತಂತ್ರಿದಾರ ಇಂಚ ವಾಕ್ಯ ಕೊಡ್ತಾರೆ ಅವು ದೇವಸ್ಥಾನದ ಹತ್ತು ಗುಟ್ಟು ಬರ್ತೇವೆ ಅಂತಂತಿನ ವಾಕ್ಯ ಇನ್ನೇ ಬರದೆ ಮೇಲು ಕಾಲದ ಅವೇ ಪ್ರಕಾರವಾಗಿ ನಡತೊಂದು ಹೋಗಿ ಕಂತಿನ ಪೂರ್ಯನೆಲ್ಲ ವಾಕ್ಯ ಆಯ್ತು ಇವೆರಡೆ ಇಂಚ ವಿಚಾರ ಬರ್ತಾನೆ ಆ ಪ್ರಕಾರವಾಗಿ ಕಾಂತಿ ಮತ್ತು ತೀರ್ಮಾನ ಕೊಡೋದು ಹೋಗುದು ಅಧಿಕಾರವನ್ನು
ಆಗಂತೇಳಿ ಮೂತಿ ಗುರುತು ಅದು ಮೂತಿ ಗುರುತಿದ ಎಲ್ಲ ಬೇಸರ ಏರಿಕೆ ಬರ್ತಿನ ಗೊತ್ತಿ ಅವು ಈ ಕ್ಷೇತ್ರಕ್ಕೆ ಸಂದೈತ ಅವರ ಅನ್ನವಾಕ್ಯ ಬರ್ತದೆ ಆ ಪುಸ್ತಕದಲ್ಲಿ ಸಂತಿಂದ ಕೇಂದ್ರ ತೀರ್ಮಾನ ಬನ್ನಿ ಬಂತಿದ್ದೇನೆ ತಮ್ಮ ಅರ್ಥ ಮಾಡ್ಕೊಂಡು ನಮ್ಮ ಅರ್ಥ ಮಾಡ್ಕೊಂಡು ನಾದ ಫಲೊಂದೊಂದೇ ಯಾಕೆಂದ್ರೆ ಯಾನು ಅನೋಡೆ ಎಲ್ಲ ಮಾತೆಲ್ಲ ಬೋಡು ಎಲ್ಲ ಹತ್ತಲ ಬೋಡು ಗುತ್ತಲ ಬೋಡು ಎಲ್ಲ ಪತ್ತೆಗಳ ಬೇಡ ಯಾರ ಬಲ್ಲಿ ಹತ್ತುದಾರಿಗಳ ಬೇಡ ಯಾರ ಬಲ್ಲಿ ಎಲ್ಲ ಈ ಪತ್ತ ಬದು ಗದಿ ಕಂತಿದ್ದಾರೆ ಯಾಕೆನಾಗ ಕಂತಿದ್ದಾರೆ ಸಂಪುಣಂಚಿತ್ತ ತೀರ್ಮಾನ ಅಂದು ನಾನು ಸುರುಕ್ಕೆ ಬಂದದಂತಿದ್ದಾರ ಬೇರೆಗೊಂದು ಸಂತು ಅದೇ ಅರಸುಗೊಂದು ಮಂತು ಇಂಟ್ಲಗೊಂದು ಹುಟ್ಟುದ ಬಾರದು ಮಗಾದ ನೀಕೊಂದು ಉದ್ದೇಶ ತಂತಿದ್ದಾರೆ ನಾನು ಸ್ವಲ್ಪ ವೃಕ್ಷ ಆದಿತ್ತು ಸುರುಕ್ಕೆ ಬಂದ ನಾನು ನೀವುದು ಗೋಪುರ ಹುಟ್ಟು ಅಂದು ಉದ್ದೇಶ ಕೈ ಬಾರ್ತಿದೆ ಕೈ ಬಾರ್ತಿದೆ ಮುಖ್ಯ ಸಮಯ ವಿಚಾರಿಸಿ ಈಗ ಪುಸ್ತಕ దగ్గర ಹೆಚ್ಚಿದ್ದ ಪುಸ್ತಕದಲ್ಲಿ ದೈವ ತೀರ್ಮಾನ ಕೊಡ್ತಾನ ವಿಚಾರ ಗೋಪುರ ಗುರುತು ಪುಸ್ತಕದ ಬಂತು ಮುಖ್ಯತನದ ವಿಚಾರ ಇಷ್ಟು ಮತ್ತೆಟ್ಟು ಕಮಿಟಿ ಏತಲ ಬದಲಾವ ಅಲ್ಲ ಗುಟ್ಟು ಬದಲಾವ ಬನ್ನಿ ಅರ್ಥಾನೇನು ಮತ್ತೆ ಕರ್ತ ಮತ್ತೆಟ್ಟು ಕಮಿಟಿಲು ಬದಲಾವಣೆ ಅಲ್ಲ ತಂತ್ರಸ್ಥಾನದ ಮರ್ಯಾದೆ ಅರ್ಣ ವಂಶೋಡೆ ಬರ್ಬೋದು ಗುತ್ತುದ ಮನಸ್ಥಾನದ ಮರ್ಯಾದೆ ಅವೇ ವಂಶೋಡೆ ಬರ್ಬೋದು ನನ್ನ ಅರ್ಥಾಣೆಯನ್ನ ಪಡೆದಿದ್ದು ಹತ್ತದ ನಂತರ ಎಲ್ಲ ಅರೆಗಳ ಬಗ್ಗೆ ಬರ್ರೆ ಬಲ್ಲಿ ಆರು ಗೋಚಿತ್ತ ತೀರ್ಮಾನ ಸರಿಯಾಗಿ ಆಲೋಚನೆ ಮಾಡ್ತಾರೆ ನನಗೆ ಇಷ್ಟ ಎಲ್ಲ ಜನ ಜತ್ತದ ಬೋಯಿನ ಇರಬೇಕು ಗೊತ್ತಾ ಅಂತಿರ್ದಾರ ಅಂತ ಮಂತ್ರಿಗೆ ಕಾಂತೇಜ್ ಮಾಡಿ ಅಂತ ಮಂತ್ರಿಗೆ ಮಂತ್ರಿ ತೀರ್ಮಾನ ಕೆಲವು ವಿಚಾರಗಳು ಅಂತಿರ್ದಾರಿನ ಗುಮ್ಮುದೀತ ಹರಿಮಲ್ ಪಾವನ ಬೈದ ಅದೇ ಬೆಂಗಳೂರು ನಡೆಸಿದರ ಸಾಮಾನ್ಯವಾಗಿ ದೇವರ ತಕ್ಕ ತಂದಿದ್ದಾರೆ ಮತ್ತೆ ಅರ್ಥವರು ಎಲ್ಲ ಸೋಕುರ ಬಿಟ್ಟು ಮೈಲ ಸಂಸಾರ ದಾದಿಗಾದ ಹತ್ತಪ್ಪೆ ಜೋಕುರು ಆಗಿನ ಕೇಮದ ಸಾಮಾನ್ಯವಾಗಿ ನಕ್ಷತ್ರ ಶುಕ್ರಾಯ ದೇವರ ಮುಖ್ಯರು ನಡಪಂದಿಕ್ಷಿತ್ರ ಪರಕಿನ ಆರೋಗ್ಯಕೊಂಡಿರು ನಾನು ವಚನ ನನಗೆ ನಂತಿದ್ದಾರೆ ಮಗನ ವಿಚಿತ್ರ ಸಾಹಿತ್ಯ ನಮ್ಮ ವಿಚಿತ್ರ ಸಾಹಿತ್ಯತೆ ಮುಖ್ಯರ ನಡಪಂದಿಕ್ಷಿತ್ರ ದೇವ ಇದಕ್ಕೆ ನಡಪೂಡ ಅಂತ ಮನ್ನದ ಒಂದು ಗುಣವೇನಿಲ್ಲ ಅರ್ಥ ಆಡುತ್ತೆ ನಿಮ್ಮನ್ನು ನಡುಪಿನ ಖಾತೆ ಸುಮಾರು ಹೇಳಿಲ್ಲ ನನ್ನ ಅಂತಿದ್ದಾರೆ ಗೊತ್ತು ಗೊತ್ತಿದೆ ಭಕ್ತಿ ಅಂತ ಭಕ್ತಿ ಅಂತ ನಾನೇ ಮಾಡ್ತೇನೆ ಭಕ್ತಿ ಎಲ್ಲ ಕಾಲದ ಮೆಚ್ಚಿನ ಮನಸ್ಸು ಬರ್ರೆ ಬಂದು ಬೆಟ್ಟು ಬೆಟ್ಟದು ಇರಪ್ಪ ನಿರ್ಮಲ ಆವನ್ನೊಂದು ನಿರ್ಮಲ ಮಲ್ಕೊಂದು ದೇವೇರ್ಲ ನಾನು ಪದೇ ಪದೇ ಕಾಂತೇರಿ ವಿಲೇವಾಚನ ಪದೇ ಪದೇ ಬಿಟ್ಕೊಡ ಅಂತ ಇಂಥ ಪುಸ್ತಕದಲ್ಲಿ ಕಾಂತೇರಿ ಮಾಡ್ತೀನಿ ತಂತ್ರಿ ದಾದ ತೀರ್ಮಾನ ಆಗುವುದು ಈ ಕಾಲ ಹುಟ್ಟು ವಿಜಯ್ ಹೋಗ್ಬೇಕು ಆ ವಾಕ್ಯ ಬರ್ರೆ ಬನ್ನಿ ಬರ್ತೀವಿ ಅಂತಿರೋ ವಾಕ್ಯ ಎಲ್ಲ ಈ ಮಣ್ಣು ಬನ್ನಿ ವಾಕ್ಯ ಆ ಕಲ್ಮಸಿ ಈ ಮಣ್ಣಿಗೆ ಬರ್ರೆ ಬನ್ನಿ ಬಂದಿರೋ ವಾಕ್ಯಗಳು ಇಷ್ಟದಾಸ ಪುಸ್ತಕದಲ್ಲಿ ಕಾಂತೇರಿ ಮಾಡಿ ವಾಕ್ಯಗಳು ನಾನೇ ಬಂದಿದ್ದಿಲ್ಲ ಪೂರ ಸರ್ವೇ ನನಗೆ ಕೊಂದು ವಾಕ್ಯ ಬರೋದು ನಾನೇ ಬಂತ ಕೈ ಕೊರ್ರ ನೀರುಗಳಾಕಿದ್ದೀವಿ ಇಷ್ಟಯಾನ ಸಾಮಾನ್ಯ ಪುಸ್ತುಡು ನೀರ ಪೂರ್ವಯಾನ ನಾನು ಇಷ್ಟು ಮೇಲೆ ಕಾಲುಗಳು ತೀರ್ಮಾನಾವಳಿ ಇದು ತಲಂಕೆಲ್ಲ ಒಂದು ತೀರ್ಮಾನ ಉಂಡು ಉಪ್ಪು ಬನ್ನಿ ಬಂತೆ ಬೇಗ ಬಂತು ತೀರ್ಮಾನ ಯಾನು ಒತ್ತಿಲ್ಲ ಅದೇ ಮಾಮಲ್ಲ ಹಾಕಿತ್ರ ಕಾಂತೇಜಿ ಮಾಡಿ ದೇವ ಪೂಜೆ ಎಲ್ಲ ಜಾನಗ ಆ ಉಪ್ಪು ಗದ್ದರ್ಲವಲ್ಲಿ ಐದು ಕಟ್ಟಬಹುದು ಗಡಿಬಹುದು ಐದು ರಕ್ತ ಕೊಡ್ತಿದ್ದ ತೀರ್ಮಾನ ಕೊರ್ಪೆಯನ್ನು
ಸಂದವನಡೆಗೆ ಆಂಡ ಇದು ಉತ್ತಮನ ಸ್ಥಾನ ಸಂಧಿಸಿದ ತೀರ್ಮಾನ ಇಟ್ಟದ ಕಾಲ ಇವರಿಗೆ ಸಂಬಂಧಿಸಿದ್ದಾರೆ ವ್ಯಾಪ ಪಟ್ಟಾಪುನ ಪಟ್ಟ ಆಯ್ಪಟ್ಟದ ಆ ಕಟ್ಟಿನ ಸಂದಾವರು ಬಂದಿನ ವಿಚಾರ ಅದವರ ಮುಟ್ಟ ದೇವರಿಗೆ ಅಂತಿದ್ದಾರೆ ಇವರೇನು ತಿಳಿದು ಬರ್ಕೊಳ್ಳ ತೀರ್ಮಾನ ಎತ್ತನ್ನು ಎಲ್ಲ ತೋಪೂರ ಹುಟ್ಟದ ಸಂಸಾರ ದೇವರಿಗಾದ ಮುಟ್ಟ ಸಂಸ್ಕೃತಿ ಪಟ್ಟ ಆಯ್ನೆ ನಾಳೆ ನಂತಿದ್ದಾನೆ ಮುಂದೂಡಿ ಇತ್ತ ದೇವರಿಗೆ ತಂದೆ ಜೊತ್ತೊಂದಂಚಿನ ವಾಕ್ಯ ತೋಕುರು ಗೊತ್ತು ಆ ನಾವು ಸಂದಕಾಗ ಸುಗ್ಗಾಯ ದೇವಿ ಅಂತಿದ್ದಾರೆ ಈ ಕಾರಣ ಇಷ್ಟ ಇದೆ ನಾನು ಕಣ್ಣಿಟ್ಟೆ ನನ್ನ ವ್ಯತ್ಯಾಸ ಒಂದು ಅಲ್ಲ ಅಭಿಪ್ರಾಯ ದೈವಕ್ಕೆ ಇನ್ನು ಕಾರಣ ಒಂದು ಅಭಿಪ್ರಾಯ ಆಡ ಆಡ ಮಂಡನೆ ಮಂಚಿಪಕ್ಕ ನಿಖಲ ಕರಿಯರನ್ನ ವಾಕ್ಯದಾಗತ್ತೆ ನನ್ನ ಕಂಪನಿ ಅಂತ ಇತ್ತ ಕಾಂತೇರಿ ಜುಮ್ಮದಿ ಕೊರ್ನಂಚಿನ ವಾಕ್ಯ ಒಪ್ಪಿಗೆ ಉಂಟು ಒಪ್ಪಿಗೆ ಅನ್ನ ಕುಡನಿ ಗೊತ್ತು ಪೂರ ಗುರ್ತುರು ಮನೆ ಕಾಲೊಡಿಸಿ ಮನೆ ಕಾಲೊಡಿಸಿ ಮನೆ ಸಂಸಾರ ಎಲ್ಲ ಮಾತಾಡಿ ನೆಟ್ಟು ನ್ಯಾಯ ನಾನದು ಬಂದ ಬನ್ನಿ ಗೋಪುರ ಗುರ್ತುನು ಪಾತೊಂದು ನನ್ನ ಗಾಡಿ ಮಾತ ಒಂದೇ ಮಾತಲ್ಲಿ ಪಕ್ಕಲ ಒಂದು ಯಾಕೆಂದಾಗ ಆ ನಿಖಲ ಕಾಲಮಾನವನ್ನು ಕೂಡ ಎಲ್ಲ ಮಾತೆಲ್ಲ ಕೈಬಾರ ಆ ದಿನದಲ್ಲಿ ನಾನು ಅಂಕೆ ಬಂದಿದ್ದೀನಿ ಸಂತಿದ್ದಾರೆ ಎಂದು ಇಟ್ಕೊಳ್ಳಿ ಗೋಚಾರ ಪತ್ರ ಸಂಸಾರ ಮನೆವಂತಾರೆ ಎಲ್ಲ ಪತ್ತು ಹತ್ತು ಮನೆ ಒಪ್ಪಿಗೆನಾ ಊರಿಲ್ಲ ದೈವ ಕೊಟ್ಟ ತೀರ್ಮಾನ ಪ್ರಕಾರ ಅನ್ನ ವೇದ ವಾಕ್ಯ ಪದದ ಆತು ಅನ್ನವಾಕ್ಯ ಬೈದು ಮತ್ತೆರಡು ವಿಚಾರ ಒಪ್ಪಿಗೆ ಬೇರ್ಕೊಂಡಾಗ ಮೂತಿ ಕೊಟ್ಟಿದ ಕನ್ನಡ ಒಪ್ಪಿಗೆ ಅಂತ ಬರ್ತೀನಿ ಅಂತ ದೈವ ಇನ್ನಲ್ಲ ಒಪ್ಪಿಗೆ ಸುಬ್ರಾಯ ಸೋಕರು ಗುತ್ತು ಕೊಟ್ಟು ಸುಬ್ರಾಯ ದೇವರಿಗೆ ಸಂದೇಶ ಕಮಿಟಿಲ ಒಂತೆ ನೊಂದು ಉಲ್ಲೆರು ತಂತಿದ್ದಾರೆ ಕಮಿಟಿಲ ಇಂಕ ಪನೋಡು ಎಲ್ಲ ದನಿ ಒಂದಿಲ್ಲ ಕಮಿಟಿ ಎಲ್ಲ ಪತ್ತು ದನಿ ಬಂತಾರೆ ಎಲ್ಲ ಪತ್ತನ ಓದಿ ಎಲ್ಲ ಪತ್ತನ ಕೊಡ್ತು ಕಮಿಟಿ ಎಲ್ಲ ಗುತ್ತು ಹತ್ತಲ ಬೋರ್ಡು ಎಲ್ಲ ಗುತ್ತು ಅಂದ್ರೆ ಮತ್ತೆ ಮುತ್ತು ಚಿತ್ರ ದೇವರಲ್ಲ ಕಮಿಟಿದ ಒಪ್ಪಿಗೆಂಡ ಅಂತಿದ್ದಾರೆ ನನ್ನ ಅರ್ಥ ಹಣತ್ತೆನಿಲ್ಲ ಕಮಿಟಿಗೆ ಏತೋ ವ್ಯಕ್ತಿಯ ಬದಲಾವಣೆ ಹಣ ತೊತ್ತು ಪತ್ತು ಮಂಚಿತ ಅಧಿಕಾರ ಕಮಿಟಿಗೆ ರಾಜ ಉತ್ತಮದ ಸ್ಥಾನ ಕಮಿಟಿಗೆ ನಿರ್ಗಮಲ್ಲ ದೇವರು ಸರಿ ಉಚಿತವಾಗಿ ತಂತಿರದ ಪದವುಡನ್ನೆಲ್ಲ ಪುಡಿಯದು ಯಾಕೆಂದ್ರೆ ಆಡು ಅನ್ನ ಮಾಮಲ್ಲ ಕೆಲಸ ಆಡಿ ಆಡಬಹುದು ಅನ್ನಾಡು ಆದ ಇಂಕಲ ಕಾಂತೇಜನ ಆಗಿಬೋದು ಅಂತ ಪರಿವೇದ ದೇವರಿಂಕಲ ಕಾಂತೇಜಿ ಮಾಡಿಲ್ಲ ಮನ್ಕುಡಿ ಹಣ ಭಕ್ತಿ ಲೆಪ್ಪುನಂಗ ಭಕ್ತಿ ಅನಿಪಾವಳಿ ಬಂದಿದ್ದಾರೆ ಯಾಕೆನಗ ಹಿರಿಯನ್ನು ಕುರಿತು ಜನನ ಕುರಿತು ದೇವರಿತ್ತು ಮಗಾಣ ಈ ತೀರ್ಮಾನಗಳು ಮೊದಲು ತೀರ್ಮಾನ ಒಳ್ಳೆಯ ಯಾಕೆನಗ ಎಲ್ಲ ಹತ್ತಕ್ಕೆ ಗೋಚಾರ ಇಚ್ಚಿನಲಾಗಲಿ ಸೋಡಾ ಪೂಜಿತ ತೀರ್ಮಾನ ಕುಟುಂಬಕ್ಕೆ ಬಂದಿದ್ದಾರೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ನಿನಗಾದ ವಾಕ್ಯಗಳು ಆ ಪ್ರಕಾರ ನಡೆಕೊಂಡು ಸರ್ವೇರೆಗಳ ಒಪ್ಪಿಗೆ ಸರ್ವೇರೆಗಳ ಕೊರ್ಪಿನಂಚಿನ ವಾಕ್ಯ ಸಂತ್ರಿಗಳಾಗ್ತವೆ ಮದಿಪುರ ಮಧ್ಯಸ್ಥಗಳಾಗ್ತವೆ ಕಾಂತೇರಿ ಜುಮಾಲಿ ಕೊರ್ಪಿನಂಚಿನ ವಾಕ್ಯ ಸತ್ಯ ವಿಚಾರ ಎಲ್ಲೆಲ್ಲ ತೋಪುರಿಗೆ ಸಂಚಾರ ಒಟ್ಟಾರದಲ್ಲಿ ಯಾವುದು ಸಂಸಾರ ವರ್ಷ ಬದಲಾದ ತಿಂಗಳು ದಾದ ಮತ ನಡಬಹುದು ಎಲ್ಲಗನಗ ಹತ್ತು ಮನಸ್ಸಿನ ತೀರ್ಮಾನ ಬುತ್ತುಲ ಬೋಡು ನಿಖಲು
ಎಲ್ಲಗನಾಗ ಗುತ್ತು ಕಟ್ಟಲು ಏತು ಕೊಡ್ತಾರ ಅನ್ಕೊಂಡ ತೀರ್ಮಾನ ಯಾನಕ್ಕೆ ಎನ್ನತ್ತು ದೇವರಿಗೆ ಎನ್ನತ್ತು ಏತು ಅಲ್ಪ ಉಪಸ್ಥಿತಿ ಉಲ್ಲಾರ ಅನ್ಕೊಂಡ ತೀರ್ಮಾನಕ್ಕೆ ನನಗೆ ಮಲ್ಪಾವ ನಮ್ಸಾರಡ ಮಲ್ಪಾವ ಯಾನ ಗುತ್ತು ಗುತ್ತು ಮನಸ್ತಾನ ಮಾತಾಡಿಗಳ ತೀರ್ಮಾನ ಕೊಡ್ತೀನಿ ವರ್ಷದರ ಬರ್ತದ ಈ ಮನ್ನಡು ಸೇರಂಚಿತ್ನ ಒಲಿಯೊಂದು ಬರ್ತದೆ ಅಂಚಿತ್ನ ದೇವರಾರು ಸಂಪತ್ತಿಗೆ ಈ ಮನ್ನಡು ಕೈ ಒಟ್ಟಾಯಲ್ಲ ಆರು ನಿಧಿ ಒಟ್ಟಿನ ಅಂಚಿತ್ನ ಒಟ್ಟಿನ ಅಂಚಿತ್ನ ದೇವೆ ಎನ್ನ ಹತ್ತಿಗೆ ಮಾತ ಅರ್ಥವಡು ಈ ಮನ್ನಡು ಒಂದು ಪುಂಡಿಡು ನಿಕಲು ಕೊರಿಯರ್ಲ ಅಷ್ಟು ಪುಂಡಿಡು ಕೊರ್ಪಿನಾರ್ಲ ಯಾನ ನನಗಂತಿದ್ದಾರೆ ಅದೇ ಕೊಡ್ತಿರು ಸರ್ವ ವಿಚಾರಲ್ಲ ಪೂರ್ಣ ಮಲ್ಪಾದ ಕೊರಿಯ ಮಲ್ಪಂದ ಕಟ್ಲೇನ பொருள் காய்ச்சி வீட்டில் காய்ச்சி கண்டிப்பாக குமுடிது
ಸ್ವಾಮಿ ಅಂಬಾಲಗ ಬರ್ತದ ಸುಪ್ರಾಯದೇ ಬರಬೇಟಿ ಮಲ್ಪ ಒಂದು ಬತ್ತಿಲ ಕಾಡು ಆಯಾಸದ ಉಲ್ಲ ಈ ಉಲ್ಲಾಸದ ಉಲ್ಲ ಈ
ಪುರುಷರು ಆಕಾಶದ ಬುಳ್ಳಿದಾರನ ಗೆಂತುಮುಖಿಯನ್ನು ಸಮುದ್ರದ ಪುಳ್ಳಿ ಲಕ್ಕಮುಖಿಯನ್ನು ಕಡಲದ ಲಕ್ಕಮುಖಿಯನ್ನು ಕಲ್ಪನಾ ಚಿತ್ರ ತೀರ್ಮಾನ ಅದಾ ಕಟ್ಟನ ಪಿರವರ್ತನ ದೈವಕಾಂತ ಮಾಡಿ ಆವರ್ತಕ್ಕ ಕಾರ್ಯ ನಡಪಾದು ಕೊರವನ್ನಾರಿಗೆ ಕಟ್ಟನ ಪಿರವರ್ತನವೇ ಆವರ್ತಕ್ಕ ನಡಪಾದು ಆವರ್ತಕ ಚಿತ್ರ ಕಾರ್ಯಾವಾಗಲು ಎದೆ ಕೈಟು ನೂಲುತ್ಪಾದ ಬ್ರಹ್ಮತ್ವ ರಾಜ್ಯದ ಕೈಟು ಸ್ವಲ್ಪ ಆದು ಈ ಪುತ್ರರು ಸರ್ವಕಟ್ಟನ್ನು ಪೂಜೆ ಅವೇ ಪ್ರಕಾರರು ರಾಜ್ಯದ ಕೈಟು ಸ್ವಲ್ಪ ಆದು ಬರೆಯಬೇಕಾದ ಆರಣನ ಇಡೀ ರಾಜ್ಯರು ಜನಬಲ ಉಂಟಾವನ್ನು ಇಡೀ ಕಟ್ಟಾಯ ಸವರಿಗೆ ಉಂಟಾವೊಂದು ಅರೆಗೂ ಕೊರ್ಪಾವೊಂದು ರಾಜ್ಯವನ್ನು ಕೇಂದ್ರ ಬಾರಿಯ ಬಂದ್ಬಿಟ್ಟಿಲ್ಲ ಭಾಷಣ ಆರು ಬರೋದು ಬರ್ತೇನೆ ಅಂತ ಬಂದಿದ್ದಾರೆ ಈ ನಮ್ಮ ರಾಜ್ಯದ ಗೋಪುರ ರಾಜ್ಯವನ್ನು ಗುಟ್ಟು ಮಾಡುತ್ತಾರೆ ಏನು ಮಾಡುತ್ತೆ ಗುಟ್ಟದು ಸರ್ವ ಕಟ್ಲೆಲ್ಲ ಕುಟುಂಬಲ್ಪಾದ ಏನು ಕುಡಿಬೇಕು ಆ ಒಂದು ಸರ್ವ ಕಟ್ಲೆಲ್ಲ ಕುಟುಂಬಲ್ಪಾದ ಆಯಾಸದ ರಾಜ್ಯಗಳು ಉಲ್ಲಾಸದ ದೇವೆಲ್ಲ ದೈವ ಖಾತೆ ಚುಮಾದಿಲ ಮಹಾಯಲಯ ಅದೇ ನಿಕ್ಲಿನ ಗಣಿಪಾವಜಿ ಮಾಯಯಾನಾದುದಲ್ಲಿ ನಂದಿದ್ದಾರೆ ಈ ಕೊಡ್ತರು ನೂರು ಪಾಲು ಬ್ರಹ್ಮತ್ವ ಸಂತೋಷ ತೀರ್ಮಾನ ಆಯಾಸ ಇದ್ದರಲ್ಲ ನಿನ್ನ ಆಯಾಸನ ಗೊತ್ತುಗಳಲ್ಲಿ ಬಂದು ಸ್ವಾಮಿಲ ಮಾಯಯಾನ ಈ ಕೊಡ್ತರು ಸರ್ವಕಟ್ಲೆಲ್ಲ ಬ್ರಹ್ಮತ್ವ ಇಲ್ಲಿ ಗಣಿಪಾವಜಾನ ಎಲ್ಲ ರಾಜ್ಯವನ್ನು ಗಣಿಪಾವಜಿ ಪ್ರಧಾನ ಹೊಸತ್ತನ್ನು ತೋಡುದು ಹೊರತುನ್ನಿಗೆ ಪೂಜೆ ನೂರು ಪಾಲು ಬ್ರಹ್ಮತ್ವ ಉತ್ಸವನು ಬೇರೆ ರೀತಿಯ ಪುರ್ಣಮಂತಾದ ಕೊರಿಯನೇ ತಂದಿದ್ದಾರೆ ಇದ ಕೈಟ್ಲ ರಾಜ್ಯದ ಕೈಟ್ಲ ಗುಟ್ಟು ಮನಸ್ಸ ಅಂತ ಕೈಟ್ಲ ಕೊರಿಯರಂತೆ ಇವದೇ ಜ್ಞಾನಮಲ್ ಗುಣಕ್ಕೆ ಮನೆದೇವೆಲ್ಲ ಎಲ್ಲ ಹಿರಿಯಾಸು ಕರ್ಮಲ್ಲ ಪ್ರಾಯದೇವೆಲ್ಲ ಒಂದು ಆಧಾರ ನಿಮಿತ್ತ ಮಾತ್ರ ಅವೇ ಪ್ರಕಾರ ಎನ್ನ ಹಿರಿಯ ಆಗಲು ಪರಿಚಿತ ಕೈಪಟ್ಟಾದ ಉಪದೇಶವನ್ನು ಗೆಟ್ಟ ಓಡೆಯನ್ನ ಹಿರಿಯ ಆಗಲು ಬಲಲು ವೈದ್ಯರ ಆ ಪ್ರಕಾರ ಮನಸ್ಸೊಂದು ವೈದ್ಯ ಅರಿಕೆ ಇರ್ಲತ್ತದಂತಿದ್ದಾರೆ ಕೊರ್ತರು ಹಿರೇಕು ಕೊರ್ತರು ಮಲ್ಲಿಗೆದ ಕುಸುಮ ಎಂಟೆಗೆ ಮಲ್ಲಿಗೆದ ಕುಸುಮದಂತಿದ್ದಾರೆ ನೂಲು ಪಾಲ ಬ್ರಹ್ಮತ್ವ ಬೆರಬಲ ಮುಂತಾದು ಇಡೀ ಸುತ್ತು ಬಿಟ್ಟು ಮನಸ್ಥಾನದಲ್ಲಿ ಮತ್ತೊಂದು ದೇವರ ಪುಟ್ಟತ್ತ ಕಟ್ಟಲ ದೇವರ ಬರುವುದು ಅದು ಕೊರಿಯೇ ಈ ಕೊಟ್ಟಳ ಸ್ವಾಮಿನ ನಡೆದು ಗಂಧ ಪ್ರಸಾದ ಅಂಗಲ ದೈವದ ಕೊಡಿಯಂತಾರೆ ಹಿಂಗಾರ ಪುಷ್ಪಮಂತಿದ್ದ ತೀರ್ಮಾನದ ನಿರ್ಣಯ ಈ ಪ್ರಕಾರ ಹಿಂಗಾರ ಪುಷ್ಪತ್ತೇ ಬಂದಿದ್ದಾರೆ ಬಂಗಾರದ ಪುಷ್ಪ ಇರುತ್ತದೆ ನಿನ್ನ ಧರ್ಮ ಕಾವಡಿಗೆ ಸಂದಾವನ್ನು ಬರ್ತಿತ್ತ ಆ ಮನೆತನದ ಸಂದಾವನ್ನು ಬರ್ತಿತ್ತ ಮರ್ಯಾದೆ ಮಾಡಲಾಗ್ತ ದಿಕ್ಕದೇಶ ದತ್ತ ಬಿಡಾರದ ಪೋಯರಲ್ಲ ಇನ್ನ ಮಾನೋಲ್ಲ ಮರ್ಯಾದಿನ ಹೇಮಾನ ಬರಂದಿಲಕನೆ ಇನ್ನ ಧರ್ಮದ ಕಾವಡಿನಾವಡ ನಾಲು ರಾಜ ದಿಕ್ಕದೇಶದ ಈ ಓಡಿಚಿತ್ನ ದೇವಸ್ಥಾನದ
ಪ್ರಕಾರ ನಡೆಗೆ ಕಾರದಿದ್ದೀರ ಆ ದೇವಸ್ಥಾನನೇ ದೈವಸ್ಥಾನನೇ ಇನ್ನು ಮನಸ್ಥಾನದ ಬೆಳಗಾದ ಗೊತ್ತಿದ್ದ ಮತ್ತೆ ಬಂದಿದ್ದಾರೆ ಅವಾಗೇ ಮನಗುಂಬುಗಳ ಇಲ್ಲ ಮಾನವಲ್ಲ ಮರ್ಯಾದೆಯನ್ನ ಕನಸ್ತಿಯನ್ನ ಗೊತ್ತುಪಡೆದು ಇನ್ನಲಾಗಿದೆ ಊರಿಚ್ಚಿನ ವಾಕ್ಯಗಳು ರಾಮಮಾನದ ಸರಿಕೆ ಮಲ್ಪಾದು ನರಕ್ಕೆ ಸತ್ತಿಗಾದ ಬೆರಕ್ಕೆ ದಂಡಿಗಾದ ಉಲ್ಪ ಬಂದು ಉಲ್ಪ ಬತ್ತನ್ನಲ ನನಾದುಗಳ ಸಂಘಾದ ಸಾಕ್ಷರಿಯಾದೊಂದು ದೈವ ಶಾಂತಿ ಮಹಾದಿನ ವೇ ಪ್ರಕಾರ ಇನ್ನ ಮನೆದೇವಿಲ್ಲ ಶುಕ್ಲಾಯ ದೇವಿಲ್ಲ ಶುಕ್ಲ ಮಲ್ಪಾದ ಮಂತ್ರ ಮಂತ್ರ ಪ್ರಾಣಕ್ಕೆ ಬೆಕ್ಕಾಗಿ ಮಲ್ಪಾದ ಮಾನ ಮರ್ಯಾದೆ ಬಂದಿದೆ ಮಾನ ಬರಂತ ಕನ್ನಡ ಪಾದಗಳು ದೇವರಿಗೆ ಚಿತ್ರ ಕೈಕಾಣಿಕೆ ದೇವರಲ್ಲ ಆಯಲ ನೂಲು ಪಾಲದ ಸಮದಾರಿಕೆ ತೆಗೆದಿದ್ದಾರೆ ಎಲ್ಲ ಗುಟ್ಟು ಗುಟ್ಟು ಮನಸ್ಥಾನದ ಬಟ್ಟಾಗ ಬೆಲ್ಲನ ಸಂದಾಯ ಅವರೇ ಗುಟ್ಟುಗೊಂಡಿ ಗಚ್ಚದ ನರಮಾನಿ ಮಗನ ಊರ್ದ ಗ್ರಾಮದ ಒಂದು ರಾಜ್ಯರು ಉತ್ಸವ ನಡಪದ ನಮಗೆ ಕೊಡಿಯೇರುಡುವಂತೆ ಲೆಕ್ಕ ಮಗನ ಗುಟ್ಟದ ಒಂದು ಬಂಟಡ ಒಂದು ಲೆಕ್ಕಾಚಾರಡು ಒಂದು ಕರೆಕೊಂದು ಮುಂದಾಸು ತೀರ್ಮಾನ ಕಟ್ಟಾರ ಉಂಡು ಮಗನ ಅದನೆ ಗೋಚಾರ ಬರ್ತಡತೆ ಎನ್ನ ಗುಟ್ಟು ಗುಟ್ಟು ಮನಸ್ಥಾನದಲ್ಲಿ ಮಗನ ಗುಟ್ಟದ ಬಾರಗೆಲ್ಲ ಇಂಚಲ ಒಪ್ಪುನದು ಕರೆಕೊಂದು ಮುಂದಾಸು ಸಂತುಷ್ಟಿನ ತೀರ್ಮಾನ ಆ ಕಟ್ಟಡಕ್ಕೂ ಐಕೊಂದು ಮರ್ಯಾದೆ ಕನೆ ಮಗನ ಗೋಚಾರ ಇಚ್ಚಿನಲ ಗೋಚಾರ ಪುಟ್ಟ ಒಂದು ಮತ್ತು ಚಿನ್ನ ಮಾಯಯ ಯಾನು ಉತ್ತೆತ್ತುಗಳ ವಂಶಗು ಕುಲಕ್ಕು ದೈವ ಚಿನ್ನ ದೈವಯ ಕನೆ ಅದೇ ಅವರಿಗೆ ಗೊತ್ತೂರು ಗೊತ್ತಿದ ಮರ್ಯಾದೆಗಳು ಕ್ಷೇಮಾನ ವರನಿರಗರೆ ಒಟ್ಟಾದ ಗಂಧನನ ಇಡೀಯನ್ನ ಗುರುಚಿತ್ತ ವಾಕ್ಯ ಉಂಡಿಯಾನ ಮತ್ತೊಂದು ಮನೆ ಮನೆಯನ್ನ ಸಂತಾನ ಮತ್ತೊಂದು ಮನೆ ನಡತ್ತಿದ್ದರು ಇಡೀಯನ್ನ ಸುಳ್ಳು ಪಾಲು ಬ್ರಹ್ಮತ್ವ ಹತ್ತಿರ ಮತ್ತೊಂದು ಸುರ್ಲು ಬೋಲಿರು ನಡಪಾದ ಸ್ವಲ್ಪ ಗುರಿಬಟ್ಟಾದ ಕ್ಷೇಮಾನ ಬರಬೇಡ ಸಂಸಾರ ಗುಟ್ಟು ಗುಟ್ಟು ಮಡಸ್ಥಾನ ವಸ್ತ್ರೋಡ್ಲ ಅಂತ ಕೆಲವೊಂದು ರೀತಿ ವಿಚಾರ ಉಂಟು ಗುಟ್ಟು ಗುಟ್ಟು ಮಡಸ್ಥಾನ ವಸ್ತ್ರಗಳ ಇಂಥ ದೈವದ ಕೊಡಿಯಲ್ಲಿ ಅದೇ ಬರೆ ಇಲ್ಲಿಗಳ ಮಡಸ್ಥಾನದಿಂದ ಮರ್ಯಾದೆ ಇಂಥವರಿಗೆ ಎಲ್ಲ ಗುಟ್ಟು ಗುಟ್ಟು ಗೊತ್ತಾ ಎಲ್ಲ ಚಾಕಿರಿ ಕರ್ತವ್ಯ ಅದೇ ಎಲ್ಲ ಕತ್ತಿಂತ ಅದೇ ಕತ್ತಿದ್ದಾರೆ ಗೋಚಾರ ಬರ್ತಿಲ್ಲದೆ ಅಂತ ಆಟ ಬರೆ ಕತ್ತಿಲ್ಲ ವಾಕ್ಯ ಧರ್ಮ ಕೊಟ್ಟಿನಂಚಿನ ವಾಕ್ಯ ಧರ್ಮ ದೈವದ ಕೊಡಿಯಲ್ಲಿ ಪಟ್ಟಾಳ ನನ್ನ ಪತ್ತನಗಳ ಇಂಚಲ ಪತ್ತು ಚಿನ್ನ ಅಧಿಕಾರದಲ್ಲಿ ಇದ್ದಾನೆ ತಂದಿದ್ದಾರೆ ಎಲ್ಲ ಯಾನು ಕಂಟಿನ್ಯೂ ಯಾನು ಸೀದ ಬಂದಿದೆ ನಾನು ಮೂನೆ ಕೈವಾದ್ಯ ಭಾಷೆ ಮಾಡಿದ್ದೆ ಅದೇ ಮನಸ್ಸಿಗೆ ಬೇಜಾರು ಮಾಡ್ಬೋದು ಗೋಚಾರ ಇವನ್ನೇ ಕುರಿಚಿನ್ನ ಪಟ್ಟಾಳಗಳ ಧರ್ಮಾನ ಬರಂದಿಲಕನೆ ಮುಂದನ್ನು ಒರಿಪಾಡು ಮಾಯನದ ಪಾಡುಗಳು ನನ್ನ ಉಚ್ಚಪ್ರಾಯ ಇರಗಾದ ಕೊಂಡಲ ಹಾಕೊಡುತ್ತಿನ ಚಿಕ್ಕ ದೇವರುಗಳ ಮಾಯಗಳ ಉಚ್ಚಪ್ರಾಯ ಆದರೆ ಮಗಾಲ ಒಂದು ಸ್ಥಾನಮಾನದ ಜನಸ್ಥಿತಿಗಳ ಒಂದು ಮರ್ಯಾದೆ ಅದು ಮತ್ತೆ ಬಿರಲಿ ಬೆದಡಿ ಪಾಡು ಉತ್ತರ ಪ್ರಕಾರ ಕುರಿಚಿತ್ತ ಪಟ್ಟಾಳದ ಮದಸ್ಥಾನದ ಮರ್ಯಾದೆ ಕ್ಷೇಮಾನ ಬರಲಿಕ್ಕನೆ ದೇವರ ಬಯಲ ದೈವದ ಬಲವುಂಡು ಎಂದು ಮಾಯನದ ಪಾಡು ಮಾತ ಪತ್ತಪ್ಪ ಜೋಕ್ಲಿನ ಬರ್ತೊಂದು ಮಾತ ಕೊಡುವ ಒಂದು ಲೆಕ್ಕ ಆಚಾರ ಮಾತ ಕಟ್ಟೆಲ್ಲ ನಿಖಿಲ ಮಾತ ಪತ್ತಪ್ಪ ಜೋಕ್ಲಿನ
ಗೋಡೆಗೆ ಮಹಾತ್ಮೆಗಾಗಿ ಆ ಶ್ಲೋಕ ಗೋಚಾರ ಒಂದು ಪೂರ್ತಯಾನ ಭಾಷೆ ಕರೆದಿತ್ತು ಭಾಷೆ ಅದೇ ಮುಚ್ಚಿ ಗೋಡೆಗೆ ಅಂಚಿತ್ರ ದುರಿತ ಮಾಯದಕ್ಕೆ ಪರಿಹಾರ ಕನ್ನಡ ಕಡದು ಅದೇ ಪ್ರಕಾರ ಸುಬ್ರಾಯ ದೇವರ ಕಾಂತಿಯನ್ನು ಮಾಡಿ ಗೋಡೆಗೆ ಅಧಿಕಾರದ ಈಶ್ವರ ಕುಂದಿಚ್ಚಿತ್ತ ಮಾಮಲ್ಲವಾಯಿತ್ತ ಮನದೂರದ ಕೂಟಸ್ಥಾಪಿತ ಮನ್ನದು ಇರುವೆರು ಚಿಕ್ಕಳು ಒಡತುಗುಳ್ಳಾಗಿ ಸಂಪೂರ್ಣ ತೀರ್ಮಾನದ ಅಧಿಕಾರದ ಮನ್ನೆ ಆ ಮನಸ್ಥಾನದ ಮಾಯ ಔಷಾನ ಕಾಲವಂತ ಕರೆದೆರ್ತು ಮಾನವ ಮರ್ಯಾದೆ ಒಟ್ಟು ಅನ್ನ ಬೈತ ಅವರು ಮಾಯಾಪಿನಂದಿಸಿದ ಪ್ರಪಂಚವು ಗೋಚಾರ ಉಂಡು ಎನ್ನುವ ಸಂಸಾರ ಎಂತ ಉಂಡು ನಿರ್ಮಾಣ ಮಲ್ಪನ ಸಂಸಾರ ಎಂತ ಉಂಡು పొర్లు ఇలా ఇడిపోతుంది ಅವರು ವಿಚಾರವನ್ನು ಮಗನ ನಡಪವನ್ನು ಹತ್ಯಾನು ಮಗನ ವ್ಯಕ್ತಿ ಬಂದ್ಬಿಟ್ಟಿದ್ದ ತೀರ್ಮಾನವನ್ನು ಸುರುಪಲ್ಲಿ ಆಯ್ಕೆ ಮಾಡ್ತಾರೆ ಮಂಡ್ಯಗೊಂದು ಪಂಚಾಯತಿಗೆ ಬಂದ್ಬಿಟ್ಟಿದ್ದ ತೀರ್ಮಾನ ಯಾಕಂದ್ರೆ ಪತ್ತೆಗೊಂದು ದಕ್ಷತೆ ಇತ್ತಿನಾಗ ಮಾತ್ರ ಅಧ್ಯಕ್ಷ ಬಂದ್ಬಿಟ್ಟಿದ್ದ ತೀರ್ಮಾನ ಆ ಪಟ್ಟೊಡುಗೊಂದು ಚಿಕ್ಕ ತೀರ್ಮಾನ ಅಂದು ನಾವಿನ್ನು ಸುರುಪು ನಡಪವನ್ನು ಜವಾಬ್ದಾರಿ ಕೊನಪುಚ್ಚಿತ ಅಧಿಕಾರ ಬಿಡ್ತಾರೆ ಬಂದಿದ್ದಾರೆ ಅದೇ ಅವೇನು ಸ್ವರೂಪ ಯೋಚನೆ ಮಾಡಿ ಮಾತೆಲ್ಲ ಕೈಬಾರು ಬಾರ್ಲಾಗ್ತಾನೆ ರಾಶಿ ಪೂಜೆ ಆರ್ಲಾಗ್ತದೆ ನಾನು ಇಂಚ ನಡಪಾವನು ನಾನು ತುಂಬುದ ಕಟ್ಲೆ ಇಂಚ ಬಂದು ತೀರ್ಮಾನ ಈಗ ತಂಡದ ರಾಜ್ಯದ ಇಬ್ಬರು ತಂಡದ ರಾಜ್ಯ ದೈವನ ಕಟ್ಟ ದೇವರನ್ನ ಕಟ್ಲೆ ಒಡೆಯರೆ ಬಲ್ಲಿ ಬಂದು ಮುಚ್ಚಿದ ಉದ್ದೇಶ ಉಲ್ಲ ಮಾಯ ಯೋಚನೆ ಕಾಪಾಡ ಮತ್ತೊಂದು ಕೊಲೆ ವಿಚಾರದಲ್ಲಿ ಮಾತ್ರ ನಡಪಾವ ಮೇಲೆ ಕಾಲದಲ್ಲಿ ತೀರ್ಮಾನ ಕೊರಿಯ ಆಸೆ ಇದ್ದ ದೃಷ್ಟಿ ಹುಟ್ಟಾವ ನಡಪ ಅದು ಗೊತ್ತ ನಮ್ಮ ತೀರ್ಮಾನ ಬರೆದ್ರೆ ನಡಪ ಮಾಯ ಬೇರೆ
ಬಾಕಿ ಬರೀತು ಬೇಕಂತ जाते ಜನಗ ఎట్టెల ఉండాలి ನನ್ನ ಅರ್ಥ ಆಗತ್ತೆ ಅವಾಗ ಅಂಚಿತ್ತ ತಾಳ್ಮೆದ ಗುಣವನ್ನು ಸಂಸಾರ ಯಾಕೆನಗ ಹೂವಿನ ನಡಪಡು ಹಾಳು ಆಲೋಚನೆ ಎಂಟ ಕೂಡುವ ಮಾರ್ಕೊಡು ಅದು ಅಪಾಯದ ವರ್ಗೂನು ಉಪಾಯದ ತತ್ವವನ್ನು ಭಯ ಭಯನ ಸಂಸಾರ ಕಂಡರಿತು ಕೆಲವು ಕಾರ್ಯಾಭಾವಗಳು ತಾನೆ ಅರ್ಣಗೈತಾರೆ ನಿಕ್ಕಲಬಹುದು ಮತ್ತೆ ಗುರಿಯರ್ದು ಅರೆಗೆ ಬಾಲಕ್ಕೆ ಬಾಲ ಎಲ್ಲ ಮತ್ತೆ ಗುಟ್ಟು ಮನಸ್ಥಾನಲ ಕೂಡತ್ತೆ ಅದೇ ಗುರಿಯೇ ಬಂದಿದ್ದ ತೀರ್ಮಾನ ಉಪ್ಪಿರಾಡು ಖಂಡಿತ ಮತ್ತೆಲ್ಲ ಆರೆಗಳು ಬಾಲಕ್ಕೆ ಬಾಲ ಇತರನ ಆರೆಗಳು ಅಧಿಕಾರ ಅಭಿಪ್ರಾಯ ದೇವರ ತೀರ್ಮಾನ ಖಂಡಿತವಾದ ಹಾಕುದು ಶಿಶುಬಾಲ ಬಂದು ತೀರ್ಮಾನ ಲೆಪ್ಪಡಾಗಿ ನಿಖಿಲ ಗುಂಪು ಅಂತಿದ್ದಾರೆ ದೇವರಿಗೆ ಆರ ಒಂದು ಎಟ್ಟದ ಬೇಳೆ ಅನ್ನೋದು ಅಲ್ಪಾಲಯನ್ನ ಮುಕ್ಕುಗಳ ಕಲ್ಪಿಸ್ತು ಒಂದು ಸತ್ಯ ದೇವಲ್ಲ ಪ್ರಧಾನ ಮುಕ್ಕುಲ ಕಲ್ಪಿಸ್ತ ಮರಮಾಳಿನ್ಯಗಳು ಪ್ರಧಾನ ಪ್ರಧಾನ ಒಂದು ಕೊಟ್ಟರು ಕಾಲುಡು ಕಾಲ ಮೊದಲ ಹೊಸ ಪದರಾದ ಸ್ತ್ರೀಗಳು ನನ್ನ ಸಂತಿರ್ದಾರ್ನ ನಾಡಾಯ್ದು ಕಾಂತೇಶು ಮಾಡಿದ ಅಭಿಪ್ರಾಯ ಇಂಥ ಕೋಡು ಬಂದ ಗುರು ನಾಳಾಯ್ದ ಕೊಡುತ್ತಿಲ್ಲ ಇಂಥ ಕೋಡು ಬಂದ ಮಾರ್ಗದರ್ಶನ ಅವಲ್ಲೇ நடத்துகிறது எட்டத வேலையில் இதெல்லாம் மத்தப்ப ரோக்குல கைது நடப்பாது பொறுப்பா பத்து கொஞ்சம் ராசியில் ராசியாக வந்து இதே தர பிரச்சனை பத்து கொஞ்சம் நன்மைகள் அந்தாட்சியாக வந்து ఆయన ಇದ್ದಂತೆ ಆಯರ ಜೀವ ಒಂದು ಬಂದಿರ್ತಾರೆ ಅನೇಕ ಬಂದಿರ್ತಾರೆ ಅವಲ್ಲೇ ಭಯ ಸ್ವಾಮಿಯಿಂದ ಇಷ್ಟ ಅವೇ ಪ್ರಕಾರ ಮಾಮಲ್ಲ ಮಾಂಸಾರಿ ಬರುತ್ತ ಮಾಯಾನು ರಕ್ಷೆಗೆ ಖಾಲಿ ಆದ ಮನವು ಮಹಾಲಕ್ಷ್ಮಿ ಆದ ಬಿಡಿದು ಬರ್ತ ಇವೇ ಪ್ರಕಾರ ಇಡೀ ಎಲ್ಲ ಹತ್ತತ್ತ ಜೋಗದ ಬೇಕಾರ ಎಲ್ಲ ಆಳ ಸಂಸಾರ ಬಸ್ಸಿನ ಪೊಲ್ಲ ಸಂಸಾರ ಇದೆಲ್ಲ ಕೈಪತ್ತಿದ್ದ ಸಂಸಾರ ಎತ್ತದ ಬೇಲಿನ ಮಾತನಿಗೆ ಸಂಕಲ್ಪ ಮಲ್ಸಿದ ಬರ್ತಾರ ಅದನ್ನು ಮಾತನಾಡ ಪಾದು ಬರ್ತಾರೆ ಈ ಸತ್ಯ ರಾಶಿ ಎಲ್ಲ ಗಟ್ಟಿಯನ್ನು ಮಾರ್ಗ
ಉಡುಪಿನ ಕೂಡ 7,000 ರೂಪಾಯಿ ಕ್ಯಾಂಡಿ 7,000 ಈ ಕಾಲುಡು ಫೆಬ್ರವರಿಗೆ ದಿನ ಅಂಗತನಿಗೆಲ್ಲ ಫೆಬ್ರವರಿಗೆ ಏನು ಕಾರಣದು ಕಮಿಟಿಗೆ ಒಂದು ಇಟ್ಟದೆ ಬಂತು ಚಿಕ್ಕ ತೀರ್ಮಾನ ಉಂಟಾ ಊಟಕ್ಕೆಲ್ಲ ಮಾತಾಡಲ್ಲ ಒಂದು ಊರು ಇಂತ ಮತ್ತೆಲ್ಲ ಇದು ಬರ್ಕೊಂಡು ಚಿಕ್ಕ ತೀರ್ಮಾನ ಚಿತ್ರವನ್ನು ಶಿಲಾಗುಂಡು ಆ ಬೇರೆ ಬಂದು ಚಿಕ್ಕ ವಿಚಾರ ಓಟಿನೊಂದು ಲೆಕ್ಕಾಚಾರ ಆ ಒಂದು ಕೋಯಿನಿ ಒಂದು ಲೆಕ್ಕಾಚಾರ ಮೂರ್ತೊಂದು ನಿಗಾಟ ಮೂರ್ತೊಂದು ದಿನಮಾನವನ್ನು ನಿಗಾಟ ಮನಸ್ಸು ಪರ್ಫೆಕ್ಟ್ ಐದು ಕೂಡ ಅಯೋಧ್ಯೆ ನಿಕಟ ಒಗ್ಗಟ್ಟು ನಿಕಟ ಐಕ್ಯ ಎಲ್ಲ ನಿಕಟ ಮಂಡೆ ಗುಂಜು ಪಂಚಾಚಾರ ಮತ್ತೊಬ್ಬ ಒಂದೊಬ್ಬ ಬೇಲೆ ಮನಸ್ಸು ಆ ಮನಸ್ಸು ಕಾಪಿರ್ದು ಕೊಡಲ್ಲ ಅಂತ ಮತ್ತೆ 10 ಜನರ ಮನಸ್ಸು ಒಂದು 10 ರೀತಿಯಲ್ಲಿ ಉಂಟು ಅವನು ಒಮ್ಮತ ಮನಸ್ಸುಲ್ಲ ತುಂಬ ಮೇಲೆ ಸರಿ ಬುರುಡೆ ಗೋಡೆಗಳ
ಈತ ಮಾತ್ರ ಹಾಕಬೇಕು ಮನಪೂರ್ವಕ ಪಂಡಾಗಿದ್ದಾರೆ ಬಂಡೇರಿ ಹುಡುಗರು ಮಲ್ಪಾದ ಗೊತ್ತೈತೆ ದಿನ ಮೂರ್ತವರು ನನಗೆ ಪತ್ತಿ ನನಗೆ ಊರುಗಳ ಸೇರವರು ಹಾಲು ಈ ಕಂಡರತ್ತೆ ವಾದಿಲಾಟ ಫೆಬ್ರವರಿ ಕೂಟದ ನಮ್ಮ ಕಡೆ ಒಂದು ತಿರುಗಿ ಒಂದು ಆ ಪ್ರಕಾರವಾಗಿ ಒಂದು ದಿನಮಾನ ತುಂಬ ಅದೇ ಮಾಯೈ ಕೊಡ್ತಡು ಜನ ಪತ್ತಪ್ಪೆ ಜೋಕ್ಲಿ ಎಡತ್ತದು ಕಲತ್ತು ಉಂಟದೆ ಮತ್ತೆ ಸ್ನಾನದ ಮಂಜಿ ಮಾಮಲ್ಲ ವಾಂಚಿತ್ತಿ ಮಲ್ಲ ಒಂದು ಕಾರ್ಯಾಲಾಗ ಮಲ್ಲ ಕಾರ್ಯವದ ತುಮ್ಮಲ ಇಲ್ಲ ಪಕ್ಕದ ಒಂದು ಸ್ವಲ್ಪ ಅದು ಕೃಪಯಾನು ಈ ಕಾಲ ಮೂರ್ತೋಳು ನಿನಿಗಾಂಟ ಮಾಡ್ತಾರೆ ಮೂರ್ತೋಡು ಆವರ್ತಕ್ಕ ಕಾರ್ಯನು ಒಡೆಗ ಜತ್ತಿನ ಕಾರ್ಯ ಸುಕ್ಲಾಯ ದೇವರು ಇಂಚಿತ್ತ ವೈಭೋಗುಡು ಮಲ್ಪಾದು ಗೊತ್ತಿಲ್ಲ ಹತ್ತಪ್ಪೆ ಜೋಕು ಅಂತಿರುವಾಗ ಹತ್ತು ಗುತ್ತು ಮಡ ಸ್ಥಾನದ ಬೇಕು ಉದ್ಯೋಗಿತವಾಯಿನಂಚಿತ್ತ ಎನ್ನ ರಾಜ್ಯ ಓಡೆಗೆ ನನ್ನಡು ದಾದ ಮಾತ ಕಾರ್ಯಗಳು ಉರಿತಿತ್ತುನ ಅವನ ಮಾತ ಪುರುಮಲ್ಪಾದು ಕೊರುವುದಿಲ್ಲ ಮತ್ತೆ ರತೆ ಇಂಚಿನ ಮಾತ ಆವಡುತ್ತುನ ಅವನ ಮಾತ ಕೊರುವುದು ನಡಪಾದು ಕೊಡ್ತ ನನ್ನ ದುಮ್ಮುಗ್ಲ ಮಲ್ಪಾವ ಈತತ್ತು ನನ್ನ ಕೆಲವೊಂದು ವಿಚಾರ ಉಂಡು ಅಡಕವಾಗಿ ಸಾನ್ನಿಧ್ಯಗಳು ಉಂಡು ಅವನ ಮಾತ ಜೀರ್ಣೋತ್ತಾರ ಮಲ್ಪಾದು ಇಡೀ ಎನ್ನ ರಾಜ್ಯೋಗ್ಲ ಒಂದು ಲೆಕ್ಕಾಚಾರದೊಂದು ತೀರ್ಮಾನ ಅಖಂಡಲ ಪೂರ್ಣಕ್ಕೆ ಯಾನು ಈ ಕೊಡ್ತುಡು ಇವು ನಿಕ್ಲೆಗೆ ಅಕ್ಷಯ ಒಂದೊಂದು ಈರೆಗಂದು ನಮ್ಮಲ್ಲಿ ಸ್ವಲ್ಪ ಮಾತ ಜತ್ತು ವಿಧಾನದ ಗೋಪರ ಅಲ್ಪ ಹತ್ತು ಕುಂಡಿದ ಉತ್ಪತ್ತಿ ಕೊಡ್ತೀನಿ ಸುಪ್ರಾಯ ದೇವೇರ್ಲ ದೈವ ಕಾಂತೇರ್ಜುಮಾದಿರ ಅವೇ ಪ್ರಕಾರ ನಮ್ಲೋಗು ಜಪಡಾದಿ ಇಂಥ ಮಂಜೊಟ್ಟಿಗೆ ವಿತರ್ಪಣೆ ಏನಂದಿದ್ದಾರೆ ನಾವು ವಿತರ್ಪಣತೆ ಖಂಡಿತವಾದ ಕಮ್ಲೋಗು ಜಪಡಾದ ನಿಕ್ಲೇನು ಮಂಜೊಟ್ಟು ವಿತರ್ಪಣೆ ಮಾಡ್ತಿರ್ತಾರೆ ಭಯ ಮಲ್ಪುಚ್ಚಿ ಈ ಚಿತ್ನ ಮೂರ್ತ ಸುಮೂರ್ತ ಮಲ್ಪಾದು ಇಡೀ ಎನ್ನ ಹತ್ತಪ್ಪ ಜೋಕ್ಲೆಗೊಂದು ಕರೆಟು ಒಯ್ಯದ ಪುದೆ ಇಚ್ಚಿಗೆ ಮಲ್ಲಿಗೆದ ಕುಸುಮದ ಪುದೆ ಉಂಡುಗೆ ಅಂದ ಮಲ್ಪಾದು ಆ ಮದ್ದೇರಿ ಸಾನದು ಕೈಬಾರ್ದು ಅಂದಿಗೆ ದೈವ ಕಾಪ್ತೇರ್ಜುಮಾದೆ ಕಂದ ಪ್ರಸಾದ ಕುರ್ನಂದಿಗೆ ಅಕ್ಷಯ ಅದು ಒಲಿದು ಬತ್ತನಿಗೆ ಅಂದ ಮಲ್ಪಾದು ಬರ್ತ ಇಕ್ಕಳು ಜತ್ತು ಬಿದಾರ್ದು ಕೊಯ್ನಲ್ಪ ಒಂಜಿ ಕುಂಡಿಯತ್ತು 10 ಕುಂಡಿದ 20 ಕಾಲನು ಒದಗಾದು ಆವರ್ತಕ್ಕ ಚಿತ್ತ ಆ ಕಾರ್ಯಸ್ಥಾನನು ಸುಪ್ರಾಯ ದೇವೇರ್ಲ ಉಲ್ಲಾದಿರ ದೈವಕಾಂತೇರ್ಜುಮಾದಿರ ಉರಿಲ್ಲಾಯ ಐವೇರು ಸತ್ಯುಲ್ಲ ಒಂದುಕೊಂಡಿರು ನಡಪಾದು ಕೊರಿಯರಿಗೆ ಜಯ ಜಯ ಅನ್ನುವಂತಾದು ಇದು ಅಪಜಯದ ಪ್ರಾರಂಭ ಮಲ್ಪಾದು ಈ ಪತ್ತಪ್ಪ ಜೋಗುಲ ನಡಪಾದು ನಿಕ್ಲೆಗಿ ಸಂಪತ್ತಿನ ಸಾಧಿನವಾದ ಕಣ್ಣು ಕೈಕಾರ ಸುತ್ತಲು ಒಣಗಾದ ಮಾಯ ಕೊರಿಯರು ಅಂತ अभी कुछ चलो
bari salamu Pura sama te bata ini gandar ni sama ti bergadi bang mali itu lebih kurang boleh boleh kira boleh kan Ano? Kutu. ಕೆಲವು ವ್ಯತ್ಯಾಸಗಳು ನಮ್ಮ ಸಂಸಾರದ ನಡೆಸುವುದು ಅವನು ಯಾಕೆ ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿದ್ದೇನೆ ಇದು ಮನಸ್ಸು ಕೊಟ್ಟು ಬಟ ಗುರುತರು ಮನೋವಿಯ ಕೊಡಬಹುದು ನಾನಂತ ನಿಧಾನವಾದ ತೋಂಗಲ ಬಂಟೆ ಇತ್ತ ಕಂಡಿಚ್ಚಿದ್ದ ವಾಕ್ಯ ಗೋಚಾರ ಗೊತ್ತಲ್ಲ
ಕೊಡ್ತೀನಿ ಹೊರಗೆ ಸಾಕಿ ಮತ್ತು ವಿಚಾರ ಪಲ್ಲೆ ಪಲ್ಲೆ ದೈವ ಹಂತದ ಪತ್ರದ ಗುರುತಿನ ఒక్క వాక్యం తిరిగి దైవ కాంతికి సంబంధించిన వాక్యం కొట్టుకుంటారు ಅದು ಕುರಿಯಗೆ ದೈವ ಕಾಂತಿ ಮಾಡಿಕೊಂಡ್ರೆ ಅದು ನೆಲದ ಬೀರದಲ್ಲಿ సంసారంలో ఉంది ఎల్లగానగా ఈ కట్లే పంచిన మాత యువకులు మాత కొడతాయ ಸಂಸಾರ ನುಣ್ಣಿ ಪಣದು ಕಟ್ಲಿದ್ದು ಮೂಡಿಗೆ ಪಂಚಿತ್ತ ತೀರ್ಮಾನ ಅವಂದ ನಡಪಾದು ಕೊಡಲ ಮಾಯ ನಡಪಾದು ಕೊಡ್ತಾನೆ ಒಕ್ಕೊಂಜಿ ಜೈದ ಈ ಕಾರ್ಯ ಮಾಯ ಗೋಚಾರ ದುಕ್ಕೊಡ್ಬಾಡ್ನ ಯಾನ ಋಣದೀಪನ ಯಾನ ಕೆನಗ ಮುಂಗಾಯ್ಕ ಬೆಲ್ಲನ ಮುಟ್ಟಾಯಿರು ಸಂಸಾರ ಅತ್ತ ಮುಕ್ಕ ಉಂಡು ನಿನ್ನ ಬಾಗಿ ಯಾನ್ ನಿನ್ನ ಕೈ ಅತ್ತ ಯಾನ ಕೈ ಸಂಪತ್ತಾದ ಒಲಿದು ಬರ್ತಾರೆ ಜೈದ ಕಕ್ಕೆ ಗೊಂಜಿ ದಾರಿ ದೇವರಿಗೊಂದು ದೇವಸ್ಥಾನ ದೈವ ಪ್ರಾಣ ನಿಕ್ಕೊಂಜಿ ಇಲ್ಲು ಮಡಸ್ಥಾನದ ಕಾರ್ಯಾದ ಜೈದ ಮರ್ಯಾದಿ ಪೋಯರ ಕೂಡ ಅವಂದ ಉರುಳುಡು ಆ ಜತ್ತಿನ ಕಾರ್ಯನ ಜಯ ಮಲ್ಪಾದು ಆ ಮನವದ ಸಾಧಿನುವುದಗಾದು ದೈವಕಾಂತಿಯ ದುಮಾದಿ ಮಹಾಲಕ್ಷ್ಮಿಯ ಅನುಗ್ರಹ ಮಲ್ಪಾದು ಒಂದು ವಿಚಾರ ಒಂದು ಮನಸ್ತಾಪದ ವಿಚಾರ ಒಂದು ಸರಿವಂತರು ಗೋಚಾರ ಬರ್ತಾಗ ಮೂಲ ಗೋಚಿನ ಚಿತ್ರ ಸರಿ ಆಪುಡು ದುರ್ಗುಡು ಈಲೊಪ್ಪರದಲ್ಲಿ ಸಂಸಾರದಲ್ಲಿ ಕುರುಡು ಸರಿ ಸಮಾನ ಅದು ನಡಪಾದು ಭಯ ಅವಾವು ಪ್ರಾಯದ ಬಾಲ ಕೂಡ ಚಪ್ರಾದು ಕೊಡ್ತಾರೆ ಅವರ ತಕ್ಕ ಚಿತ್ತ ಕಾರ್ಯ ಮಾತ ಕೊಡ್ತುಡು ಕೈ ಸ್ವಲ್ಪ ಅದು ಕೊಡ್ತಾರೆ ಕೊಡ್ತುಡು ಇವರಿಗಟ್ಟ ಕೊಡ್ತಾರೆ ಭಯ ತಂದಿದ್ದಾರೆ ನನ್ನ ಮೂಲ ಬಸ್ ದಾಖಲೆ
ಬಂದ ಅಲ್ಲ